ಸರ್ಕಾರದಿಂದಾಗಿಯ ವಿವಿಧ ಸವಲತ್ತುಗಳ ಮಾಹಿತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಣ್ಣ ಕಾರ್ಯಕ್ರಮದ ಮಾಹಿತಿ ಪಡೆಯಲು ಬಂದ ಸರ್ವರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಸರ್ಕಾರಿ ಸವಲತ್ತು ಜನರಿಗೆ ಹೇಗೆ ಮುಟ್ಟಿಸಬೇಕು, ಹಾಗೆಯೇ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಈ ಸವಲತ್ತುಗಳ ಸದುಪಯೋಗವನ್ನು ಗಳಿಸುವಂತ ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಹಾಗೆಯೇ ಲಾವ್ದಾತೋ ಸಿ ನಮ್ಮ ಬಿಷಪ್ಗಳು ಆಯೋಜಿಸಿದ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಸಸಿ ವಿತರಣೆ, ಈ ಎರಡು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಧರ್ಮಗುರುಗಳು ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರೆವರೆಂಡ್ ಫಾದರ್ ಡೇನಿಶ್ ವೈಸ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸರ್ಕಾರಿ ಸವಲತ್ತು ಅಲ್ಪಸಂಖ್ಯಾತರಿಗೆ ಹೇಗೆ ಸರ್ಕಾರ ನಮಗೆ ಎಷ್ಟು ಹಣವನ್ನು ಮೀಸಲಿಟ್ಟಿದೆ, ಅದರ ಸದುಪಯೋಗವನ್ನು ನಾವು ಹೇಗೆ ಪಡೆಯಬಹುದು ಎಂದು ಹೇಳಿ ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯ ತುಂಬಾ ಹಿಂದುಳಿದಿದೆ ಸರ್ಕಾರದಿಂದ ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ. ಅದನ್ನು ನಾವು ಹೇಗೆ ಪಡೆದುಕೊಳ್ಳಬಹುದು, ಅದರ ಸದುಪಯೋಗ ಹೇಗೆ ಗಳಿಸಬಹುದು ಅಂತೇಳಿ ನಮಗೆ ಮಾಹಿತಿ ಕೊಡಲು ತಾಲೂಕು ಮಟ್ಟದ ನಜೀರ್ ಅವರು ಬಂದಿರುತ್ತಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಸರ್ಕಾರದಿಂದ ಸಿಗುವ ಸ್ಕಾಲರ್ಶಿಪ್ ಆಗಲಿ, ವಿವಿಧ ಸವಲತ್ತುಗಳಾಗಲಿ ದಿನದಿಂದ ದಿನಕ್ಕೆ ನಾನು ಪ್ರಚಾರ ಮಾಡುತ್ತಾ ವಾಟ್ಸಪ್ ಆಗಲಿ, ಫೇಸ್ಬುಕ್ ಅಲ್ಲಾಗಲಿ ಹಾಗೂ ಜೆರಾಕ್ಸ್ ತಂದು ಹಂಚುವುದರಲ್ಲಾಗಿ ನಾನು ಈ ನಿರಂತರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇನೆ. ನಮ್ಮ ಕಥೋಲಿಕ ಸಭಾ ಘಟಕಕ್ಕೆ 30 ವರ್ಷ ತುಂಬಿದೆ. ಅದರಲ್ಲಿ 30 ವರ್ಷದಲ್ಲಿ 30 ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಾವೆಲ್ಲರೂ ಇದರ ಪ್ರಯೋಜನ ಪಡೆಯಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕಥೋಲಿಕ ಸಭಾ ಹಲವು ವರ್ಷಗಳಿಂದ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಹಲವಾರು ವ್ಯಕ್ತಿ ಬರ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಮಾಹಿತಿ ನೀವು ಪಡೆಯಬೇಕು, ಇದರ ಪ್ರಯೋಜನ ಪಡೆಯಬೇಕು. ಅದೇ ರೀತಿ ಇಲ್ಲಿ ಬಂದಂತ ಸಂಪೂರ್ಣ ವ್ಯಕ್ತಿ ಏನ್ ಹೇಳ್ತಾರೆ ಅದನ್ನು ನೀವು ಫಾಲೋ ಅಪ್ ಮಾಡಬೇಕು. ಯಾಕಂದ್ರೆ ಖಾಲಿ ಇವತ್ತು ಮಾಹಿತಿ ತಗೊಂಡು ಜೆರಾಕ್ಸ್ ಪ್ರತಿ ಅಂತ ಕಿಸೆಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಸವಲತ್ತು ನಿಮಗೆ ಸಿಗುದಿಲ್ಲ. ನೀವು ಫೋನ್ ಮಾಡಿ ಕೇಳಲಿಕ್ಕೆ ನಿಮ್ಗೆ ಸುಲಭವಾಗ್ತದೆ. ಯಾಕಂದ್ರೆ ಫೋನ್ಗೆ ಜಾಸ್ತಿ ಖರ್ಚಾಗಲ್ಲ ಅಲ್ವಾ. ನಾವು ಒಂದು ಮಾಹಿತಿಯನ್ನು ವೆಬ್ಸೈಟ್ ಮೂಲಕ ಪಡೆದು ಅದರಿಗೆ ಇನ್ನೊಬ್ಬರಿಗೂ ತಿಳಿಸಬೇಕು, ಇನ್ನೊಬ್ಬರಿಗೂ ಕೂಡ ಪಡ್ಕೊಳ್ಬೇಕಂತ ನಮ್ಮ ಸಮುದಾಯದಲ್ಲಿ ಮೊನ್ನೆ ತಾನೇ ನಮ್ಮ ಪನಿ ಜಡ್ಜಿಗೆ ಬಿಷಪ್ ಅವರು ಬಂದಾಗ ಅವರು ಹೇಳಿದರು, ನಮ್ಮ ಸಮುದಾಯದವರು ಕೇವಲ 5% ಸವಲತ್ತುಗಳನ್ನು ಪಡೆಯುತ್ತಾ ಇದ್ದಾರೆ, ಆದರೆ ಉಳಿದವರು 80% ಪಡೆಯುತ್ತಾ ಇದ್ದಾರೆ. ಅದು ನಾವು ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ಯಾಕಂದ್ರೆ 5% ಅಲ್ಲ 50% ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದ ಎಲ್ಲರಿಗೂ ಬಂದಂತ ಎಲ್ಲರಿಗೂ ನಾನು ಕಥೋಲಿಕ ಸಭಾ ಘಟಕದ ವತಿಯಿಂದ ವಂದಿಸ್ತೇನೆ. ನಾವು ಕ್ರೈಸ್ತರು ಅಲ್ಪಸಂಖ್ಯಾತರು, ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಸವಲತ್ತುಗಳಿವೆ. ಇದರ ಬಗ್ಗೆ ಒಂದು ಮಾಹಿತಿ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ನಾವು ತುಂಬಾ ಹಿಂದೆ ಇದ್ದೇವೆ. ಈ ವಿಷಯದಲ್ಲಿ ಮುಂದೆ ಬರಬೇಕು, ಆದಷ್ಟು ಮಟ್ಟಿಗೆ ಈ ಮಾಹಿತಿಯನ್ನ ಪಡೆಯಬೇಕು. ಈ ಮಾಹಿತಿಯನ್ನು ಪಡೆದು ಆ ಸವಲತ್ತುಗಳನ್ನು ಪಡೆಯಬೇಕು, ಅದು ನನ್ನ ಒಂದು ಆಸೆ. ಇಲ್ಲದಿದ್ರೆ ಈ ಕಾರ್ಯಕ್ರಮ ಪ್ರಯೋಜನ ಇಲ್ಲ. ಚಹಾ ಕುಡಿದು ಹೋದ ಹಾಗೆ ಪ್ಲೇಟ್ ಮತ್ತೆ ಅಲ್ಲಿ ಹಾಕಿ ಹೋದ ಹಾಗೆ. ಅದುದಂತ ನನ್ನ ಒಂದು ಆಶೆ ಏನೆಂದ್ರೆ ಮಾಹಿತಿಯನ್ನು ಪಡೆಯಬೇಕು. ಮಾಹಿತಿ ಬಹುಶಃ ಈ ಕಾಗದದಲ್ಲಿ ಸಹ ಇದೆ. ಮಾಹಿತಿಯನ್ನು ಕೊಡುವವರು ಬಂದಿದ್ದಾರೆ, ನಮಗೆ ತಿಳಿಯದಿದ್ರೆ ನಾವು ಅವರ ಹತ್ರ ಕೇಳಬಹುದು. ಆದುದರಿಂದ ಮಾಹಿತಿಯನ್ನು ಪಡೆಯಬೇಕು, ಬಿಟ್ಟು ಹೋಗಬೇಡಿ. ಮಾಹಿತಿಯನ್ನು ಕೊಂಡೋಗಿ ಆ ಸವಲತ್ತುಗಳನ್ನು ಪಡೆಯಿರಿ. ಈ ವರ್ಷ ಕಥೋಲಿಕ ಸಭಾ 30ನೇ ವರ್ಷದಲ್ಲಿದೆ. 30ನೇ ವರ್ಷದಲ್ಲಿ 30 ಕಾರ್ಯಕ್ರಮಗಳು. 30 ಕಾರ್ಯಕ್ರಮಗಳಲ್ಲಿ ಇದೊಂದು ಸರ್ಕಾರಿ ಸವಲತ್ತುಗಳ ಬಗ್ಗೆ ಮಾಹಿತಿ.
ಆದುದರಿಂದ ನನ್ನ ಒಂದು ಇನ್ನೊಂದು ಆಶೆ ಏನಂದ್ರೆ 30 ಜನರಾದ್ರೂ ಸಹ ಇವತ್ತು ಈ ಸವಲತ್ತುಗಳನ್ನು ಪಡೆಯುವಂತಾಗ್ತದೆ. 30 ಜಾಸ್ತಿ ಬೇಡ, ಹಾಕಲಿಕ್ಕಿಲ್ಲ, ಸುಮ್ಮನೆ 30 ಕುಟುಂಬಗಳು ಅಥವಾ 30 ಜನರು ಆದರೂ ಸಹ ಈ ಒಂದು ಸವಲತ್ತುಗಳನ್ನು ಈ ವರ್ಷದಲ್ಲಿ ಪಡೆಯುವಂತಾಗಬೇಕು. ಕಥೋಲಿಕ ಸಭಾದವರು ಅವರನ್ನು ಬೆನ್ನಿಡಿಯಬೇಕು. ಇಲ್ಲದಿದ್ದರೆ ಸುಮ್ಮನೆ ಮಾಹಿತಿ ಪಡೆಯುವುದು ಬಿಡುವುದು ಹಾಗೆ ಆಗ್ತದೆ. ಹಾಗೆ ಆಗಬಾರ್ದು. ಇಲ್ಲಿ ಬಂದವರಲ್ಲಿ ಮಾಹಿತಿ ಪಡೆದವರಲ್ಲಿ ತುಂಬಾ ಜನರಿದ್ದಾರೆ. ನಮ್ಮ ದೊಡ್ಡ ಚರ್ಚ್ 17 ವಾರ್ಡ್ಗಳಿವೆ. ನಮಗೆ ಈ ಸವಲತ್ತುಗಳನ್ನು ಪಡೆಯುವಂತಹ ಅರ್ಹತೆ ಇದೆ, ನಾವು ಪಡೆಯಬೇಕು. ನಾವು ಈ ಮಾಹಿತಿಯನ್ನು ಪಡೆದು ಇತರರಿಗೆ ಕೊಟ್ಟು ನಾವು ಈ ಸವಲತ್ತುಗಳನ್ನು ಪಡೆದು ಇತರರು ಪಡೆಯುವಂತಾಗಬೇಕು ಅಂತ ಪ್ರೇರಣೆಯನ್ನು ನೀಡಬೇಕು. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾನು ಶುಭವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಂತ ಕಥೋಲಿಕ ಸಭಾ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಶುಭಾಶಯಗಳು. ಮತ್ತೆ ಈ ಮಾಹಿತಿಯನ್ನು ನೀಡಲು ಬಂದಂತ ಶ್ರೀಮಾನ್ ನರ್ಸಿ ಅವರಿಗೂ ಸಹ ವಂದನೆಗಳು. ಆಧ್ಯಾತ್ಮಿಕ ನಿರ್ದೇಶಕ ದೇನಿಸ್ ವಾಲಿಸರು ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಥೋಲಿಕ ಸಭಾ ಧಾರವಾಡ ಗಜ್ಜಿ ಪನೀರ್ ಘಟಕದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಗೀತಾ ಮುನಿಜೇಸರು ಈ ಗಣ್ಯ ವ್ಯಕ್ತಿಗಳನ್ನು ಮತ್ತು ಈ ಸಭೆಯನ್ನು ಉದ್ದೇಶಿಸಿ ಧನ್ಯವಾದವನ್ನು ಹೇಳಬಯಸುತ್ತೇನೆ. ಕಥೋಲಿಕ ಸಭಾ ಪನೀರ್ ಘಟಕದಿಂದ ಆಯೋಜಿಸಿದ ಇಂದಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಆಧ್ಯಾತ್ಮಿಕ ನಿರ್ದೇಶಕರಾದ ರೆವರೆಂಡ್ ಫಾದರ್ ಡೆನಿಸ್ ವಾಲಿಸ್ ನಿಮಗೆ ನಮ್ಮ ಘಟಕದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇಂದು ಸರ್ಕಾರಿ ಸವಲತ್ತುಗಳ ವಿವಿಧ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಹಾಜರಿದ್ದಾರೆ ತಾಲೂಕು ಮಟ್ಟದ ಅಲ್ಪಸಂಖ್ಯಾತ ವಿಭಾಗದ ಸಮನ್ವಯಾಧಿಕಾರಿ ಶ್ರೀಯುತ ನಸೀರ್. ನಿಮಗೂ ನಮ್ಮ ಘಟಕದ ಪರವಾಗಿ ಧನ್ಯವಾದಗಳು. ಅಲ್ಪಸಂಖ್ಯಾತರಿಗಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಅಲ್ಪಸಂಖ್ಯಾತರನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಹಲವಾರು ರೀತಿಯ ಅನುದಾನವನ್ನು ಸರ್ಕಾರ ಇಟ್ಟಿದೆ ಮತ್ತು ಅದನ್ನು ಜಾರಿಗೊಳಿಸಲಿಕ್ಕೆ ಜಿಲ್ಲಾ ಕಚೇರಿ ಮತ್ತು ತಾಲೂಕು ಕಚೇರಿಗಳನ್ನು ತೆರೆದು ಸುಲಭವಾಗಿ ಜನರಿಗೆ ತಲುಪುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಈಗ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಸವಲತ್ತಿದೆ ಅಂತ ಹೇಳ್ತಾ ಹೋದ್ರೆ, ಈಗ ಮೊದಲನೆಯದಾಗಿ ವಿದ್ಯಾರ್ಥಿ ವೇತನ ಇದೆ. ವಿದ್ಯಾರ್ಥಿ ವೇತನ ಯಾರಿಗೆಲ್ಲ ಹೇಗೆಲ್ಲ ಇದೆ ಅಂತ ಹೇಳಿದ್ರೆ, 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಅಂತ ಹೇಳಿ ಸ್ಕಾಲರ್ಶಿಪ್ ಇದೆ. ಇಲ್ಲಿ 1ರಿಂದ 10ನೇ ತರಗತಿವರೆಗೆ ಕನಿಷ್ಠ ಅಂದ್ರೆ 1,000 ರೂಪಾಯಿ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಸಿಗ್ತದೆ. ಇನ್ನು 8 ಮತ್ತು 9ನೇ ತರಗತಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಮೌಲಾನಾ ಹಜರತ್ ಬೇಗಂ ಅಂತ ಹೇಳಿ ಒಂದು ಸ್ಕಾಲರ್ಶಿಪ್ ಸಿಗ್ತದೆ. ಈಗ ಇದು ಸಿಗ್ತದೆ, ಹೌದು. ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಈಗ ಏನೆಲ್ಲ ಬೇಕು ಅಂತ ಡಾಕ್ಯುಮೆಂಟ್, ಒಂದು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್ ಪ್ರತಿ, ಕಾಲೇಜಿ ಅಥವಾ ಕಾಲೇಜಿಗೆ ಬರೋದಿಲ್ಲ, ಸ್ಕೂಲ್ನ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಫೀಸ್ ರಿಸಿಪ್ಟ್ ಜೆರಾಕ್ಸ್ ಪ್ರತಿ, ಇಷ್ಟನ್ನು ಹಿಡ್ಕೊಂಡು ನೀವು ಆನ್ಲೈನ್ ಇನ್ಕಮ್ ಸರ್ಟಿಫಿಕೇಟ್ 1 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ಇದು ಇಷ್ಟು ಹಿಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಆನ್ಲೈನ್ ಪ್ರಿಂಟ್ಔಟ್ ಬರ್ತದೆ. ಆ ಆನ್ಲೈನ್ ಪ್ರಿಂಟ್ಔಟ್ ಮತ್ತು ಇಷ್ಟು ಡಾಕ್ಯುಮೆಂಟ್ ನ ಜೆರಾಕ್ಸ್ ಪ್ರತಿಯನ್ನು 1 ಕಾಪಿ 2 ಕಾಪಿ ಮಾಡಬೇಕು. 2 ಕಾಪಿಯನ್ನು ಸ್ಕೂಲ್ HM ಯಾರಿರ್ತಾರೆ ಅವರ ಕೈಗೆ ಕೊಡ್ಬೇಕು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೈನ್ ಮಾಡಿಕೊಂಡು ಅಲ್ಲಿ ಇನ್ಸ್ಟಿಟ್ಯೂಷನ್ ಒಂದು ವೆರಿಫಿಕೇಶನ್ ಮಾಡ್ತಾರೆ, 1 ಕಾಪಿ ಸ್ಕೂಲಲ್ಲಿ ಇಟ್ಕೊಳ್ತಾರೆ, 1 ಕಾಪಿಯನ್ನು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಕಳಿಸಿಕೊಡ್ತಾರೆ. ಅಲ್ಲಿ ವೆರಿಫೈ ಆಗ್ತದೆ, ಅಲ್ಲಿ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ವೆರಿಫೈ ಆಗ್ತದೆ. ಸ್ಟೇಟ್ ವೆರಿಫೈ ಆಗಿ ನೆಕ್ಸ್ಟ್ ಆಧಾರ್ ಜೋಡಣೆ ಮುಖಾಂತರ ನೇರವಾಗಿ ವಿದ್ಯಾರ್ಥಿಯ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಅದು ಇಷ್ಟು ಮೊದಲು ಇದ್ದದ್ದು. ಈ ವರ್ಷ ಏನಾಗಿದೆ ಅಂತ ಒಂದು ಎಕ್ಸ್ಟ್ರಾ ಸ್ಟೇಟ್ ಪೋರ್ಟಲ್ SSP ಅಂತ ಹೇಳಿ ಒಂದು ಸಾಫ್ಟ್ವೇರ್ ಮಾಡಿಕೊಂಡು SSP ಗೆ ಕನ್ವರ್ಟ್ ಮಾಡ್ಲಿಕ್ಕಿದೆ. ಈ SSP ಗೆ ಕನ್ವರ್ಟ್ ಮಾಡುವಂತದ್ದು ನೇರವಾಗಿ ಸ್ಕೂಲಿನ HM ಗಳಿಗೆ ಡೈರೆಕ್ಟರ್ ಆಫ್ ಬೆಂಗಳೂರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಲ್ಲಿಂದಲೇ ನಿರ್ದೇಶನ ಪ್ರಕಾರ ಯಾರು HM ಯಾರಿರ್ತಾರೆ ಅವರಿಗೆ ಅದರ ಹೊಣೆ ಕೊಟ್ಟು SSP ಗೆ ರಿಜಿಸ್ಟ್ರೇಷನ್ ಅಪ್ಲೋಡ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗ್ತದೆ.
ಈ ಅಪ್ಡೇಟ್ ಮಾಡಿದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಸ್ಕಾಲರ್ಶಿಪ್ ಕೂಡ ಏಕಕಾಲದಲ್ಲಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಜೋಡಣೆಯೊಂದಿಗೆ ಅಮೌಂಟ್ ಬೀಳ್ತದೆ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಸಲ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಹೇಳ್ತಾ ಇದ್ರೆ ಈ ಒಂದು ನಮ್ಮ ಎಲ್ಲರ ತಪ್ಪೇನಂತ ಹೇಳಿದ್ರೆ ಒಂದು ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಮೂರರಲ್ಲಿ ನೇಮ್ ವ್ಯತ್ಯಾಸ ಇದೆ. ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಡಿಸೋಜಾ ಅಲ್ಲಿ ಅಪಾಸ್ಟ್ರಫಿ ಒಂದು ಪ್ರಾಬ್ಲಮ್ ಆಗ್ತದೆ. ಬ್ಯಾಂಕ್ ಅಕೌಂಟ್ ಅಲ್ಲಿ ಈಗ ಆಧಾರ್ ಕಾರ್ಡ್ ಅಲ್ಲಿ ಕೇವಲ ನೇಮ್ ಇರ್ತದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಮಿಸ್ಟರ್ಸ್ ಆರ್ ಮಿಸ್ಸಸ್ ಒಂದು ಸೇರಿಸ್ತಾರೆ. ಇದು ಆನ್ಲೈನ್ಗೆ ಹೋಗುವಾಗ ಆನ್ಲೈನ್ ಸಾಫ್ಟ್ವೇರ್ ತೆಗೆಯುವುದಿಲ್ಲ, ಅಲ್ಲಿ ನೇಮ್ ಮಿಸ್ ಮ್ಯಾಚ್ ಅಂತ ಹೇಳ್ತದೆ, ಆಧಾರ್ ಜೋಡಣೆ ಆಗಿರುವುದಿಲ್ಲ, ಫೈನಲ್ ಲಿಸ್ಟ್ಗೆ ಬರ್ತಾ ಇದೆ. ಅದಕ್ಕೋಸ್ಕರ ಯಾವುದೇ ಅಕೌಂಟ್ ಓಪನ್ ಮಾಡುವಾಗಿರ್ಬೋದು, ಡಾಕ್ಯುಮೆಂಟ್ ರೆಡಿ ಮಾಡಿರುವಾಗ ಇರ್ಬೋದು, ಎಲ್ಲ ಒಂದೇ ತರ ನೇಮ್ ಮ್ಯಾಚ್ ಮಾಡುವಾಗೆ ನೋಡ್ಬೇಕು. ಇದು ಮ್ಯಾನುವಲ್ ಆದ್ರೆ ಏನ್ ಮಾಡ್ಬೋದಾಗಿತ್ತು, ಟ್ಯಾಲಿ ನೋಡ್ಕೊಂಡು ಹೆಸರು ಫೋಟೋ ಇದು ಮಾಡ್ತಾರೆ, ಇದು ಅಪ್ಡೇಟ್ ಕೊಡ್ತಾ ಇದ್ರು ಮೊದಲು. ಇವಾಗ ಆನ್ಲೈನ್ ಆದ ಕಾರಣ ಆನ್ಲೈನ್ ತೆಗೆಯುವುದಿಲ್ಲ, ಏನ್ ಸಣ್ಣ ಮಿಸ್ಟೇಕ್ ಬಂದ್ರು ಕೂಡ ಅಲ್ಲಿ ಫೈಲೂರ್ ಮಿಸ್ಮ್ಯಾಚ್ ಆಗ್ತದೆ, ಮತ್ತೆ ಕಂಟಿನ್ಯೂಸ್ ಪ್ರೊಸೆಸ್ ಹೋಗುದಿಲ್ಲ. ಆದ ಕಾರಣ ಇದನ್ನು ಜಾಗರೂಕತೆಯಿಂದ ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಮತ್ತೆ ಇನ್ನು ಏನಾದರೂ ಡೌಟ್ಸ್ ಇದ್ರೆ ಆಫೀಸ್ ಅನ್ನು ಸಂಪರ್ಕಿಸಿ, ಯಾವುದೇ ತಪ್ಪಿಲ್ಲದೆ ನೀವು ಫಿಲ್ಅಪ್ ಮಾಡಿ. ಇನ್ನೊಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್, ನೇಮ್ ಎಲ್ಲ ಫಿಲ್ಅಪ್ ಮಾಡ್ತೀರಿ. ಅಲ್ಲಿ 3 ಕಾಲಮ್ ಇದೆ, ಒಂದು ಅಡ್ಮಿಷನ್ ಫೀಸ್, ಮಿಸಲೇನಿಯಸ್ ಫೀಸ್ ಮತ್ತು ಟ್ಯೂಷನ್ ಫೀಸ್ ಅಂತ ಹೇಳಿ. ನೀವು ಸ್ಕೂಲಿಗೆ ಅಮೌಂಟ್ ಕಟ್ತೀರಾ, ಟ್ಯೂಷನ್ ಫೀಸ್ ಅಲ್ಲಿ 10,000 ರೂಪಾಯಿ ಇರ್ತದೆ, 5,000 ರೂಪಾಯಿ ಇರ್ತದೆ, 6,000 ರೂಪಾಯಿ ಇರ್ತದೆ. ಅಲ್ಲಿ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವಾಗ ನಿಮ್ಮ ಟ್ಯೂಷನ್ ಫೀಸ್ ಎಷ್ಟು ಮೆನ್ಷನ್ ಮಾಡಿರ್ತೀರಾ ಅಷ್ಟು ಅಮೌಂಟ್ ಸ್ಕಾಲರ್ಶಿಪ್ ಪಡ್ಲಿಕ್ಕೆ ಅರ್ಹರಾಗಿರ್ತೀರ, ನೀವು ಅಷ್ಟುವರೆಗೆ ನಿಮ್ಗೆ ಸಿಗ್ಬೋದು. ಈಗ ನೀವು ಅಪ್ಲೈ ಮಾಡುವಾಗ 10,000 ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಿರ್ತೀರಾ, ಟ್ಯೂಷನ್ ಫೀಸ್ ರಿಸಿಪ್ಟ್ ಕೂಡ ನಿಮ್ಮಲ್ಲಿ ಇರ್ತದೆ. ಆದ್ರೆ ನೀವು ಅಪ್ಲೈ ಮಾಡುವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಟ್ಯೂಷನ್ ಫೀಸ್ ಕಾಲಮ್ ಅಲ್ಲಿ 0 ಮೆನ್ಷನ್ ಮಾಡ್ತೀರಾ, ಅಡ್ಮಿಷನ್ ಫೀಸ್ ಮಿಸಲೇನಿಯಸ್ ಫೀಸ್ ಅಲ್ಲಿ 10,000, 20,000, 5,000 ಮೆನ್ಷನ್ ಮಾಡಿರ್ತೀರಾ. ಆವಾಗ ನಿಮ್ಗೆ ಸ್ಕಾಲರ್ಶಿಪ್ ಕೂಡ 0 ಆಗ್ಲಿಕ್ಕೆ ಚಾನ್ಸಸ್ ಇದೆ. ಇಲ್ಲ ಮಿನಿಮಮ್ 1,000 ರೂಪಾಯಿ ಮಾತ್ರ ಸಿಗ್ತದೆ ಫ್ರೀ ಮೆಟೀರಿಯಲ್. ನೆಕ್ಸ್ಟ್ ಹಜರತ್ ಬೇಗಂ ಮೌಲಾನಾ ಸ್ಕಾಲರ್ಶಿಪ್ ಇದೆ, ಅದು ಹೆಣ್ಣು ಮಕ್ಕಳಿಗೆ ಮಾತ್ರ 8, 9 ಸೆಕೆಂಡ್ PUC ಮತ್ತು ಪ್ರಥಮ PUC ಯಲ್ಲಿರುವ ವಿದ್ಯಾರ್ಥಿನಿಯರಿಗೆ ಮಾತ್ರ. ಇಲ್ಲಿ ಇದೇ ತರ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾದ್ದು. ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಇಂಗ್ಲಿಷ್ ಅಲ್ಲಿ ಆಗಿರಬೇಕು ಅಥವಾ ಹಿಂದಿಯಲ್ಲಿ, ಕನ್ನಡದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ 6,000 ರಿಂದ 12,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು SSLC ಯಾರು ಟಾಪರ್ ಇದ್ದಾರೆ, SSLC ಟಾಪರ್ ಈಗ 85% ಗಿಂತ ಎಬೋ ಯಾರು ಇರ್ತಾರೆ ಅವರಿಗೆ 10,000 ರೂಪೀಸ್ ಇನ್ಸೆಂಟಿವ್ ಸ್ಕಾಲರ್ಶಿಪ್ ಸಿಗ್ತದೆ. ಯಾರಾದ್ರೂ ಇವಾಗ ಇದ್ರೆ ಜೂನ್ ಪ್ರಥಮ ವಾರದಲ್ಲಿ ಬರ್ತದೆ ಅಪ್ಲೈ ಮಾಡ್ಲಿಕ್ಕೆ. ಆವಾಗ ನಿಮ್ಮ SSLC ರಿಜಿಸ್ಟರ್ ನಂಬರ್, ಇಮೇಲ್ ID, ರಿಜಿಸ್ಟರ್ ಮೊಬೈಲ್ ನಂಬರ್, ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ನಂಬರ್ ಇಷ್ಟನ್ನು ಇಮೇಲ್ ಮುಖಾಂತರ ಅರ್ಜಿ ಸಲ್ಲಿಸಿ ಫಿಲ್ಅಪ್ ಮಾಡಿದ್ರೆ ಸಾಕಾಗ್ತದೆ. ನೇರವಾಗಿ ನಿಮಗೆ ಆಗಸ್ಟ್ ಅಥವಾ ಡಿಸೆಂಬರ್ ಒಳಗಡೆ 10,000 ರೂಪೀಸ್ ಇನ್ಸೆಂಟಿವ್ ಸ್ಕಾಲರ್ಶಿಪ್ ಸಿಗ್ತದೆ. ಇನ್ನು PUC ಯಲ್ಲಿ ಯಾರಿರ್ತಾರ ಅವರಿಗೂ ಇದೇ ಪ್ರೊಸೆಸ್ ಇರ್ತದೆ. ಇಮೇಲ್ ID, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಇದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ 20,000 ರೂಪಾಯಿ ಸಿಗ್ತದೆ. SSLC ಗೆ 10,000 ರೂಪಾಯಿ, PUC ಟಾಪರ್ ಯಾರಿದ್ದಾರೆ ಅವರಿಗೆ 20,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ. ಇನ್ನು SSLC ಪಾಸ್ ಆಗಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ 50% ಕಡಿಮೆ ಇದ್ದ 50% ಗಿಂತ ಹೆಚ್ಚು ಅಂಕ ಇದ್ದವರಿಗೆ ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿ ಸ್ಕಾಲರ್ಶಿಪ್ ಇದೆ. ಇದು ಕೂಡ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ದು. ಇಲ್ಲಿ ಕೂಡ ಏನು ಅಪ್ಲೈ ಮಾಡುವಾಗ ಟ್ಯೂಷನ್ ಫೀಸ್ ಕೇರ್ಫುಲ್ ಆಗಿ ಅಡ್ಮಿಷನ್ ಫೀಸ್, ಟ್ಯೂಷನ್ ಫೀಸ್, ಮಿಸಲೇನಿಯಸ್ ಫೀಸ್, ಅಲ್ಲಿ ಏನು ಟ್ಯೂಷನ್ ಫೀಸ್ ಏನಿದೆ ಅದರಲ್ಲಿ ನಿಮ್ಗೆ ಏನು ಟ್ಯೂಷನ್ ಫೀಸ್ ಇದೆ ಅದನ್ನು ಮೆನ್ಷನ್ ಮಾಡಿ ಆ ಟ್ಯೂಷನ್ ಫೀಸ್ ಮೇಲೆ ಮುಖಾಂತರನೇ 15,000 ರೂಪಾಯಿವರೆಗೆ ಪೋಸ್ಟ್ ಮೆಟ್ರಿಕ್ ಅಂದ್ರೆ PUC ಮಾಡುವಂತಹ ವಿದ್ಯಾರ್ಥಿಗಳು, ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿಗಳು, BA, BCom, MA, MCom, LLB 5 years PUC ಆಗಿ ಹೋಗ್ತಿರಲ್ವಾ ಅಂತ LLB ಅವರಿಗೆ 5 years LLB ಪೋಸ್ಟ್ ಮೆಟ್ರಿಕ್ ಬರ್ತದೆ. MSW, PSW, BSc ಈ ತರ ಎಲ್ಲರಿಗೂ ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿ ಸ್ಕಾಲರ್ಶಿಪ್ ಸಿಗ್ತದೆ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್ ಜೆರಾಕ್ಸ್, ಟ್ಯೂಷನ್ ಫೀಸ್ ಜೆರಾಕ್ಸ್, ಆಧಾರ್ ಕಾರ್ಡ್ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಇಷ್ಟನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರಿಂಟ್ಔಟ್ ಬಂದಾಗ 2 ಪ್ರತಿ ಮಾಡಬೇಕು. 2 ಪ್ರತಿಯನ್ನು ಒಂದು ಪ್ರತಿ ಕಾಲೇಜಿಗೆ ಕೊಟ್ಟು ಒಂದು ಪ್ರತಿಗೆ ಕಾಲೇಜ್ ಪ್ರಿನ್ಸಿಪಾಲ್ ಸಿಗ್ನೇಚರ್ ಮಾಡಿಸಿ ನೇರವಾಗಿ ನಿಮ್ಮ ಹತ್ತಿರದ ಅಲ್ಪಸಂಖ್ಯಾತರ ತಾಲೂಕು ಕಚೇರಿಗೆ ಅಥವಾ ಜಿಲ್ಲಾ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಒಂದು ಪ್ರತಿ
ತಾಲೂಕು ಅಥವಾ ಜಿಲ್ಲಾ ಕಚೇರಿಗೆ ಇನ್ನೊಂದು ಪ್ರತಿಯನ್ನು ನಿಮ್ಮ ಯಾವ ಕಾಲೇಜಲ್ಲಿ ಕಲಿತಾ ಇದ್ದೀರಾ ಆ ಕಾಲೇಜಿಗೆ ಒಂದು ಪ್ರತಿಯನ್ನು ಕೊಡಬೇಕಾಗ್ತದೆ. ಇಲ್ಲಿ ಕೂಡ ಏನಂತ ಹೇಳಿದ್ರೆ ನವೆಂಬರ್, ನೀವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು, ನವೆಂಬರ್ ಡಿಸೆಂಬರ್ ಒಳಗಡೆ ನಿಮ್ಮ ಇನ್ಸ್ಟಿಟ್ಯೂಷನ್ ಲಾಗಿನ್ ವೆರಿಫಿಕೇಶನ್ ಒಂದು ಮಾಡಬೇಕಾಗ್ತದೆ. ಎಲ್ಲಿಯಾದ್ರೂ ಇನ್ಸ್ಟಿಟ್ಯೂಷನ್ ವೆರಿಫಿಕೇಶನ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸಾಫ್ಟ್ವೇರ್ ಯಾವಾಗ ಇನ್ಸ್ಟಿಟ್ಯೂಷನ್ ವೆರಿಫಿಕೇಶನ್ ಡಿಸೆಂಬರ್ ಒಳಗಡೆ ಪ್ರೊಸೆಸ್ ಮುಗೀತದೆ, ನಂತರ ನಿಮ್ಗೆ ಇನ್ಸ್ಟಿಟ್ಯೂಷನ್ ವೆರಿಫಿಕೇಶನ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಅದನ್ನು ಕಂಟಿನ್ಯೂಸ್ ಪ್ರೊಸೆಸ್ ಇರೋದಿಲ್ಲ. ಅದು ಎಲ್ಲಿಯಾದ್ರೂ ನಿಮ್ಗೆ ಬೈ ಲಕ್ ಈಗ ಆಫ್ಲೈನ್ ಫಾರ್ಮ್ ಕಳೆದ ವರ್ಷ ಕೊಟ್ಟಿದೆ, ಈ ವರ್ಷ ಯಾರಿಗೆ ಕಳೆದ 2018-19 ಸಾಲಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವರಿಗೆ ಇನ್ನೂ ಕೂಡ ಆಫ್ಲೈನ್ ಬಿಡುಗಡೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಬಂತು, ಪ್ರೊಸೆಸ್ ಬಂತು, ಇವಾಗ ಮೊನ್ನೆ ತಾನೇ ಬಿಡುಗಡೆ ಆಗ್ತದೆ ಅಂತ ಒಂದ್ಸಲ ಸರ್ಕಾರ ನಿರ್ದೇಶನ ಮಾಡಿದ್ದು. ಆದ್ರೆ ಇನ್ನು ಹೊಸ ಅಕಾಡೆಮಿಕ್ ಇಯರ್ ಬಂತು ಅಂತ ಹೇಳಿ ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಅಂತೂ ಅದು ಧೈರ್ಯದ ಇದಲ್ಲ, ಅದಕ್ಕೋಸ್ಕರ ಏನು ಈ ಟೈಮ್ ಇದೆ, ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಪ್ಲೈ ಮಾಡಬೇಕು, ಇನ್ಸ್ಟಿಟ್ಯೂಷನ್ ವೆರಿಫೈ ಮಾಡಬೇಕು. ಸ್ಟೇಟ್ ಡಿಸ್ಟ್ರಿಕ್ಟ್ ವೆರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಕೊಟ್ಟು ವೆರಿಫೈ ಒಂದು ಮಾಡಿಸ್ಕೊಳ್ಬೇಕು. ಇನ್ನು ವೆರಿಫೈ ಆಗ್ತದೆ ನಿಮ್ಗೆ ಆಧಾರ್ ಮುಖಾಂತರ ಜೋಡಣೆ ಮುಖಾಂತರ ನಿಮ್ಮ ಟ್ಯೂಷನ್ ಫೀಸ್ ಏನಿದೆ ಅದರ ಬೇಸ್ ಮೇಲೆ ನಿಮ್ಗೆ ನೇರವಾಗಿ ಆಧಾರ್ ಮುಖಾಂತರನೇ ಅಮೌಂಟ್ ವರ್ಗಾವಣೆ ಆಗುವಂತದ್ದು. ಈ ಕಾರಣದಿಂದ ಏನು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್, ಇದು ಮೂರು ಯಾವತ್ತೂ ಕೂಡ ಚೇಂಜ್ ಮಾಡಬಾರ್ದು ಮತ್ತು ಅದರಲ್ಲಿ ಎಲ್ಲಿ ಕೂಡ ಮಿಸ್ ಮಾಡಬಾರ್ದು, ಕೇರ್ಫುಲ್ ಆಗಿ ಮೇಂಟೈನ್ ಮಾಡಬೇಕು. ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಇನ್ನು ಯಾರು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, MBBS ಮಾಡ್ತಿದ್ದೀರಾ ಅಥವಾ LLB ಏನು ಡಿಗ್ರಿ ಮಾಡಿ LLB ಹೋಗ್ತಿದ್ದೀರಾ, 3 years LLB ಇರ್ತದೆ ಅವರಿಗೆ, ನೆಕ್ಸ್ಟ್ MBA ಈ ತರ ಪ್ರೊಫೆಷನಲ್ ಏನು ಟೆಕ್ನಿಕಲ್ MTech ಈ ತರ ಕಲಿಯುವಂತ ವಿದ್ಯಾರ್ಥಿಗಳು ಯಾರಿದ್ದೀರಾ ಅವರಿಗೆ ಮೆರಿಟ್ ಕಮ್ ಅಂತ ಹೇಳಿ ಸ್ಕಾಲರ್ಶಿಪ್ ಸಿಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ 25,000 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ. ಉಳಿದಂತೆ ನಿಮ್ಮ ಟ್ಯೂಷನ್ ಫೀಸ್ ಏನು ಡಿಪೆಂಡೆಂಟ್ ಆನ್ ಟ್ಯೂಷನ್ ಫೀಸ್ ಅದರ ಮೇಲೆ ಫ್ರೀ ರಿಇಂಬರ್ಸ್ಮೆಂಟ್ ಅಂತ ಹೇಳಿ ಸಿಗ್ತದೆ. ಇಲ್ಲಿ ನೀವು ಸಪರೇಟ್ ಆಗಿ 3ಕ್ಕೆ ಅಪ್ಲೈ ಮಾಡಬೇಕಾಗಿಲ್ಲ. ಒಂದೇ ಅಪ್ಲಿಕೇಶನ್ ಯಾವುದು ಪೋಸ್ಟ್ ಮೆರಿಟ್ ಕಮ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ಲೈ ಮಾಡಿದಾಗ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತದೆ, ಫ್ರೀ ರಿಇಂಬರ್ಸ್ಮೆಂಟ್ ಸಿಗ್ತದೆ. ಮತ್ತೆ ಪ್ರಥಮ ವರ್ಷದಲ್ಲಿ ಯಾರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ ಅವರಿಗೆ 10,000 ಇನ್ಸೆಂಟಿವ್ ಕೂಡ ಇರ್ತದೆ. ಅದು ಏನಂತ ಹೇಳಿದ್ರೆ ಟಾಪ್ 1000 ಅಥವಾ 500 ಅದು ಸರ್ಕಾರ ಪ್ರತಿ ವರ್ಷ ಒಂದಿಷ್ಟು ವಿದ್ಯಾರ್ಥಿಗಳನ್ನು ನಿಗದಿಪಡಿಸ್ತದೆ. ಆ ಅಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಯಾರು ಟಾಪರ್ ಇರ್ತಾರೆ ಅವರಿಗೆ ಪ್ರಥಮ ವರ್ಷದ ಇಂಜಿನಿಯರ್ ಸ್ಟೂಡೆಂಟ್ಗೆ 10,000 ರೂಪಾಯಿ ಸಿಗ್ತದೆ. ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್, SSLC ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ನೆಕ್ಸ್ಟ್ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಗವರ್ನಮೆಂಟ್ ಯಾವ್ದಾದ್ರು ಆಧಾರ್ ಕಾರ್ಡ್ ಇದನ್ನು ಸರ್ಟಿಫಿಕೇಟ್, ಮತ್ತೆ ಟ್ಯೂಷನ್ ಫೀಸ್ ಏನಿರ್ತೀರಾ ಅಂತ ಹೇಳಿದ್ರೆ ನೀವು ಕಾಲೇಜಿಗೆ ಅಮೌಂಟ್ ಕಟ್ಟಿರ್ತೀರಾ, ಟ್ಯೂಷನ್ ಫೀಸ್ ನಿಮ್ಮಲ್ಲಿ ಹೆಚ್ಚು 1 ಲಕ್ಷ ಈಗ MBBS ಗೆ ಹೆಚ್ಚು ಕಟ್ತೀರಾ, ಅಲ್ಲಿ ಟ್ಯೂಷನ್ ಫೀಸ್ ಜಾಸ್ತಿ ಇರ್ತದೆ. ಆ ಅಮೌಂಟ್ ಅನ್ನು ಮೆನ್ಷನ್ ಮಾಡಿದ ಫೀಸ್ ರಿಸಿಪ್ಟ್ ಅನ್ನೇ ನೀವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರಿಂಟ್ಔಟ್ ಬರ್ತದೆ. ಆ ಪ್ರಿಂಟ್ಔಟ್ ಮಾಡುವಾಗ ಟ್ಯೂಷನ್ ಫೀಸ್ ಎಷ್ಟಿದೆ ಅಷ್ಟೇ ಮೆನ್ಷನ್ ಮಾಡಿ, ಎಲ್ಲಿ ಮಿಸ್ ಮಾಡಬೇಡಿ. ಯಾಕಂತಂದ್ರೆ ಇಲ್ಲಿ ಫ್ರೀ ರಿಇಂಬರ್ಸ್ಮೆಂಟ್ ಅಲ್ಲಿ ನಿಮ್ಮ ಟ್ಯೂಷನ್ ಫೀಸ್ ಎಷ್ಟಿದೆ ಅದರ ಮ್ಯಾಕ್ಸಿಮಮ್ ಅಮೌಂಟ್ ಪಡಿಬಹುದು, 1 ಲಕ್ಷದ ಒಳಗಡೆ ಪಡಿಬಹುದು. 1 ಲಕ್ಷ ಬರದಿದ್ರು ನಿಮ್ಗೆ ಏನು 20,000 ಅಂತೂ ಬಂದೇ ಬರ್ತದೆ. ಅಲ್ಲಿ ಟ್ಯೂಷನ್ ಫೀಸ್ ಮೆನ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆ ಅಮೌಂಟ್ ಪಡ್ಲಿಕ್ಕೆ ಅರ್ಹರಾಗಿರುವುದಿಲ್ಲ. ಇದು ಕೇರ್ಫುಲ್ ಆಗಿ ನೀವು ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಪ್ರಿಂಟ್ಔಟ್ ಪ್ರತಿ ಬರ್ತದೆ. ಇದನ್ನು 2 ಪ್ರತಿ ಮಾಡಿ, ಒಂದು ನಿಮ್ಮ ಕಾಲೇಜಿಗೆ ಕೊಡಿ, ಇನ್ನೊಂದು ಮೈನಾರಿಟಿ ಆಫೀಸಿಗೆ ಸಬ್ಮಿಟ್ ಮಾಡಿ. ಇಲ್ಲಿ ಕೂಡ ಇನ್ಸ್ಟಿಟ್ಯೂಷನ್ ವೆರಿಫಿಕೇಶನ್ ಇರ್ತದೆ, ಡಿಸ್ಟ್ರಿಕ್ಟ್ ವೆರಿಫಿಕೇಶನ್, ಸ್ಟೇಟ್ ವೆರಿಫಿಕೇಶನ್ ಆಗಿ ನೇರವಾಗಿ ನಿಮ್ಮ ಆಧಾರ್ ಜೋಡಣೆ ಮತ್ತು ಬ್ಯಾಂಕ್ ಮೊಬೈಲ್ ನಂಬರ್ ಜೋಡಣೆ ಮುಖಾಂತರನೇ ಹಣ ವರ್ಗಾವಣೆ ಆಗುತ್ತದೆ. ಇವಾಗ ಯಾವುದೇ ಚಕ್ಕ ಅಥವಾ ಯಾವುದೇ ಇಲ್ಲ, ನೇರವಾಗಿ K2 ಮೂಲಕ ಅಮೌಂಟ್ ವರ್ಗಾವಣೆ ಆಗುತ್ತದೆ. ಇದು ಮೆರಿಟ್ ಕಮ್ ಸ್ಕಾಲರ್ಶಿಪ್ ಇರ್ತದೆ. ಇನ್ನು ವಿದ್ಯಾಸಿರಿ ಅಂತ ಹೇಳಿ ಸ್ಕಾಲರ್ಶಿಪ್ ಇರ್ತದೆ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಹೋಗುವಂತ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಿಗೆ 1,500 ಆಗಿ 10 ತಿಂಗಳಿಗೆ 15,000 ರೂಪಾಯಿ ವಿದ್ಯಾರ್ಥಿ ವೇತನ ಸಿಗ್ತದೆ. ಇದು ಯಾರಿಗೆ ಅರ್ಹರು ಅಂತ ಹೇಳಿದ್ರೆ ಇಲ್ಲಿ ಇದು ಕೂಡ ಏನಂತ ಹೇಳಿದ್ರೆ ಟಾಪ್ ಯಾರಿರ್ತಾರೆ ಅಲ್ಲಿಂದ ಈಗ ಒಂದು ವರ್ಷಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅಂತ ಸರ್ಕಾರ ನಿಗದಿಪಡಿಸಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಹೆಚ್ಚು ಅಂಕ ಪಡ್ಕೊಂಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಇಳಿಕಾನುಸಾರವಾಗಿ ಮಂಜೂರು ಮಾಡುವುದು. ಈಗ 100 ಇದ್ರೆ 100, 99, 98 ಈ ತರ ಇಳಿಕಾನುಸಾರವಾಗಿ ನಿಮಗೆ
ಸ್ಕಾಲರ್ಶಿಪ್ ಮಂಜೂರು ಮಾಡುವಂಥದ್ದು. ಇಲ್ಲಿ ಒಂದು ಇದೆ ಏನಂದ್ರೆ 2 ಲಕ್ಷದ ಒಳಗಡೆ ಇನ್ಕಮ್ ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಮತ್ತು ಗ್ರಾಮೀಣ ಪ್ರದೇಶದ ಸರ್ಟಿಫಿಕೇಟ್ ಅಥವಾ PDO ಅಥವಾ VA ಅವರಿಂದ ದೂರ ಪ್ರಮಾಣ ಪತ್ರವನ್ನು ಪ್ರೊವೈಡ್ ಮಾಡಬೇಕು. ಗ್ರಾಮೀಣ ಅಭ್ಯರ್ಥಿಗಳು ಅಂತ ಆಗಿರ್ಬೇಕು. ಏನು ಪಟ್ಟಣ ಪಂಚಾಯತ್ ಮತ್ತೆ ಒಂದು ಪಟ್ಟಣ ಪಂಚಾಯತ್ ಆಗ್ತದೆ ಏನಂತ ಹೇಳಿದ್ರೆ, ಈಗ ಮಂಗಳೂರಿಂದ ನೀವು ಬೆಂಗಳೂರು ಪಟ್ಟಣ ಪಂಚಾಯತಿಯಲ್ಲಿ ಕಲಿಯುತ್ತಿದ್ರೆ ಆಗ್ತದೆ. ಅದು ನೀವು ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅರ್ಹ ಆಗಿರುವುದಿಲ್ಲ, ಇಲ್ಲಿ ಬೆಂಗಳೂರಿಗೆ ಅಪ್ಲೈ ಮಾಡಬೇಕು. ಇಲ್ಲ ಚಿಕ್ಕಮಗಳೂರಿಂದ ಬಂದು ಮಂಗಳೂರಲ್ಲಿ ಆಗೋದಿದ್ರೆ ಮಂಗಳೂರು ಅಪ್ಲೈ ಮಾಡಬಹುದು. ಅದರ್ ಡಿಸ್ಟ್ರಿಕ್ಟ್ ಅಂದ್ರೆ ದೂರ ಆಗ್ತದೆ, ಆ ಕಾರಣದಿಂದ ಅಪ್ಲೈ ಮಾಡಬಹುದು. ಇದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಇರ್ತದೆ. ನೆಕ್ಸ್ಟ್, ಯಾರು ನರ್ಸಿಂಗ್ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಯಾರು ಇರ್ತಾರೋ, ಈ ನರ್ಸಿಂಗ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ 35,000 ರೂಪಾಯಿ ಸ್ಟೈಫಂಡ್ ಸ್ಕಾಲರ್ಶಿಪ್ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ 40% ಅಂಕ ಪಡ್ಕೊಂಡಿದ್ರು ಸಾಕಾಗ್ತದೆ. 40% ಗಿಂತ ಮೇಲ್ಪಟ್ಟು ಯಾರು ಅಂಕ ಪಡ್ಕೊಂಡಿರ್ತೀರಾ BS ಈ ಕ್ಲಾಸ್ ಅಲ್ಲಿ, ಅವರಿಗೆ ವರ್ಷಕ್ಕೆ 35,000 ರೂಪಾಯಿ ಇನ್ಸೆಂಟಿವ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಅಟೆಂಡೆನ್ಸ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್, ಫೀಸ್ ರಿಸಿಪ್ಟ್ ಜೆರಾಕ್ಸ್. ನೆಕ್ಸ್ಟ್, ಆಫ್ಲೈನ್ ಫಾರ್ಮ್. ಇದು ಆನ್ಲೈನ್ ಫಾರ್ಮ್ ಅಲ್ಲ. ಆಗಸ್ಟ್ ತಿಂಗಳಲ್ಲಿ ಆಫ್ಲೈನ್ ಫಾರ್ಮ್ ಜಿಲ್ಲಾ ಕಚೇರಿಯಲ್ಲಿ ಆಫ್ಲೈನ್ ಫಾರ್ಮ್ ಬಿಡುಗಡೆ ಆಗ್ತದೆ. ಅದು ಆನ್ಲೈನ್ ಅಲ್ಲಿ ಕೂಡ ಗೋಕುರಂ ವೆಬ್ಸೈಟ್, ಡೈರೆಕ್ಟರ್ ಆಫ್ ಮೈನಾರಿಟಿ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಪ್ರಿಂಟ್ಔಟ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಆಫ್ಲೈನ್ ಫಾರ್ಮ್ ಪಡ್ಕೊಂಡು ಅರ್ಜಿ ಸಲ್ಲಿಸಿದ್ದಲ್ಲಿ ನಿಮಗೆ 35,000 ರೂಪಾಯಿ ಯಾವುದು ಇನ್ಸೆಂಟಿವ್ ಸ್ಕಾಲರ್ಶಿಪ್ ಸಿಗ್ತದೆ. ಇನ್ನು B.Ed 5 ವರ್ಷ ಅಥವಾ 3 ವರ್ಷದ LLB ಪಡ್ಕೊಂಡವರಿಗೆ ಕೂಡ ಒಂದು ಮಂತ್ಲಿ 4,000 ಆಗಿ ಸ್ಕಾಲರ್ಶಿಪ್ LLB ಅವರಿಗೆ ಸ್ಟೈಫಂಡ್ ಕೂಡ ಪಡ್ಕೊಳ್ಳಿ. ಯಾವುದು ಈಗ ಟ್ರೈನಿಂಗ್ ಪೀರಿಯಡ್ ಇರ್ತದೆ LLB ಆಗಿ ಅವರಿಗೆ. ಇನ್ನು ಯಾರು B.Ed ಇರ್ತಾರೆ, B.Ed ಅಥವಾ D.Ed ಮಾಡುವಂತಹ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರಿಗೆ 1 ವರ್ಷಕ್ಕೆ 25,000 ಆಗಿ 2 ವರ್ಷಕ್ಕೆ 50,000 ರೂಪಾಯಿ ಕೂಡ ಸ್ಟೈಫಂಡ್ ಸಿಗ್ತಾ ಇದೆ. ಯಾರು ಕೂಡ B.Ed ಮಾಡುವವರು ಮಿಸ್ ಮಾಡಬೇಡಿ. ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಇದು ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂತದ್ದು. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಎಲ್ಲರೂ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸಾಕು ನನಗೆ ಅಮೌಂಟ್ ಬಂದ್ಬಿಡ್ತದೆ ಅಂತ ಹೇಳ್ತೀರಾ. ಆ ತರ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಮಾಡಿದಾಗ ಒಂದು ಪ್ರಿಂಟ್ಔಟ್ ಬರ್ತದೆ. ಆ ಪ್ರಿಂಟ್ಔಟ್ ಅನ್ನು ಏನು ಮಾಡ್ಬೇಕು ಅಂದ್ರೆ ಮೈನಾರಿಟಿ ಆಫೀಸ್ಗೆ ಸಬ್ಮಿಟ್ ಮಾಡ್ಬೇಕು. ಅಲ್ಲಿ ಸ್ಟೂಡೆಂಟ್ ಹೌದಾ ಅಲ್ವಾ ಅಂತ ಹೇಳಿ ವೆರಿಫಿಕೇಶನ್ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ನಿಮ್ಮ ದಾಖಲೆ ಕಾಲೇಜ್ ಹೋಗ್ತಿದ್ರೆ ಇಲ್ವಾ ಅಂತ ಹೇಳಿ ಫೈಂಡ್ ಔಟ್ ಮಾಡುವಂಥದ್ದು ಆಫೀಸ್ ಬಂದಾಗ ಅಲ್ಲಿ ವೆರಿಫೈ ಆಗ್ತದೆ. ಆ ಕಾರಣ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಎಲ್ಲ ಆ ದಾಖಲೆಗಳನ್ನು ಜೆರಾಕ್ಸ್ ಪ್ರತಿ ಮಾಡಿಕೊಂಡು ಆಫೀಸ್ ಸಬ್ಮಿಟ್ ಮಾಡಿದಾಗ ಅಲ್ಲಿ ವೆರಿಫೈ ಆಗ್ತದೆ. ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಹಣ ವರ್ಗಾವಣೆ ಆಗ್ತದೆ. ಯಾರು B.Ed ಈಗ ಪ್ರಥಮ ವರ್ಷದಲ್ಲಿ B.Ed ಅಥವಾ D.Ed ಮಾಡ್ತಿದ್ದೀರಾ, ಅವರು ಮಾಡಿಲ್ಲ ಅಂದ್ರೆ ಈಗ 2ನೇ ವರ್ಷ ಅವಕಾಶ ಇದೆ. ಅವರು ಕೂಡ ಅಪ್ಲೈ ಮಾಡಿ, ಯಾರು ಕೂಡ ಅದನ್ನು ಬಿಡಬೇಡಿ. ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಿಗ್ತದೆ. ಇನ್ನು ಈಗ ಯಾವ್ದು ಹೇಳಿದ್ರೆ IAS ಅಥವಾ IPS ಯಾರು ಇರ್ತೀರಾ, ನಮ್ಗೆ ಮಾಡಬೇಕು IAS ಆಗ್ಬೇಕು, IFSC ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಹೇಳಿ ಟ್ರೈನಿಂಗ್ ಪೀರಿಯಡ್ ಹೋಗ್ತೀರಾ. ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ಕೆಲವು ಟ್ರೈನಿಂಗ್ ಸೆಂಟರ್ಗಳಿವೆ IAS ಮತ್ತು IPS. ಆ ಸೆಂಟರ್ ಅಲ್ಲಿ ನೀವು IAS ಅಥವಾ IPS ಟ್ರೈನಿಂಗ್ ಹೋದ್ರೆ ಅಲ್ಲಿ ನಿಮ್ಗೆ 10,000 ರೂಪೀಸ್ ಸ್ಟಡಿ ಕಿಟ್ ಮತ್ತು ನಿಮ್ಗೆ ಮಂತ್ಲಿ ಸ್ಟೈಫಂಡ್, ಸರ್ಕಾರ ನಿಗದಿಪಡಿಸಿದ ಸ್ಟೈಫಂಡ್ ಪಡ್ಕೊಳ್ಳಿಕ್ಕೂ ಕೂಡ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ. ಇನ್ನು ಯಾರು ಸೆಕೆಂಡ್ PUC CET ಕೋಚಿಂಗ್ ಯಾರಿರ್ತೀರಾ, ನಿಮ್ಗೆ CET ಕೋಚಿಂಗ್ ಬೇಕಾದ್ರೆ ಅದು ಕೂಡ ಸರ್ಕಾರ ಒಂದು ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ. ಅದು ನಿಮ್ಗೂ ಕೂಡ ಅದು ಟೆಂಡರ್ ಪ್ರಕ್ರಿಯೆ ಕೊನೆಗೊಂಡಿದೆ. ಸರ್ಕಾರದ ಒಂದು ಸೆಂಟರ್ ಇದೆ. ಆ ಸೆಂಟರ್ ಅಲ್ಲಿ ನಿಮ್ಗೆ ಉಚಿತವಾಗಿ CET ಅಥವಾ NEET ಕೋಚಿಂಗ್ ಕೂಡ ಪಡ್ಕೊಳ್ಬಹುದು. ಇನ್ನು ಅಲ್ಲಿ ನಿಮಗೆ 10,000 ರೂಪಾಯಿಯ ಸ್ಟಡಿ ಕಿಟ್ ಕೂಡ ಸಿಗ್ತದೆ. ಪುಸ್ತಕ CET ಕೋಚಿಂಗ್ ಮತ್ತು NEET ಕೋಚಿಂಗ್ ಪುಸ್ತಕ ಕೂಡ ಫ್ರೀ ಆಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಯಾರಾದ್ರೂ CET ಅಥವಾ NEET ಕೋಚಿಂಗ್ ಬೇಕು ಅಂತ ಇದ್ರೆ ಆಫ್ಲೈನ್ ಫಾರ್ಮ್ ಕಚೇರಿಯಲ್ಲಿದೆ, ಅದನ್ನು ಪಡ್ಕೊಂಡು ನಿಮ್ಗೆ ಹತ್ತಿರದ ಸೆಂಟರ್ ಅಲ್ಲಿ ಅಂದ್ರೆ ಅದು ಎಲ್ಲಿ ಹತ್ತಿರ ಸೆಂಟರ್ ಇದೆ ಅಲ್ಲಿ ನೀವು ಮಾತ್ರ ಹೋಗಿ ಸಂಡೇ ಅಥವಾ ಸ್ಯಾಟರ್ಡೆ ನೀವು ಉಚಿತ ಕೋಚಿಂಗ್ ಅನ್ನು ಕೂಡ ಪಡ್ಕೊಂಡು. PhD ಯಾರಿದ್ದೀರಾ ಅಥವಾ MPhil ಯಾರು ಮಾಡ್ತಾ ಇದ್ದೀರಾ ಅಂತವರಿಗೂ ಕೂಡ ಮಂತ್ಲಿ 25,000 ಆಗಿ PhD ಗೆ 3 ಇಯರ್ಸ್ ಮತ್ತು MPhil ಗೆ 2 ಇಯರ್ಸ್ ಗೆ ಪ್ರತಿ ಮಂತ್ಲಿ 25,000 ಆಗಿ ಮತ್ತು ಇಯರ್ಲಿ 10,000 ರೂಪೀಸ್ ಸ್ಕಾಲರ್ಶಿಪ್ ಸಿಗ್ತದೆ ನಿಮಗೆ. ಇದನ್ನು ಕೂಡ ಯಾರಾದರೂ PhD ಅಥವಾ MPhil ಮಾಡುವಂತ ವಿದ್ಯಾರ್ಥಿಗಳಿದ್ರೆ ಆಫೀಸ್ಗೆ ಸಂಪರ್ಕಿಸಿ. ಆಫ್ಲೈನ್ ಫಾರ್ಮ್ ಇವಾಗಲೇ ಬಿಡುಗಡೆ ಆಗಿದೆ, ಅದನ್ನು ಪಡ್ಕೊಂಡು ಅದಕ್ಕೆ ಪೂರಕ ದಾಖಲೆಗಳನ್ನು ನೀಡಿ ಇದನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಇನ್ನು ಯಾರು ಈಗ UG ಆಯಿತು, PG ಓವರ್ಸೀಸ್ ಸ್ಕಾಲರ್ಶಿಪ್ ಅಂತ ಇದೆ, ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್. ಯಾರು ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಯಾರಿದ್ದೀರಾ, UGಗೆ ಆಗುದಿಲ್ಲ, PGಗೆ ಮಾತ್ರ, ಏನಂದ್ರೆ MBA, MTech ಅಥವಾ ಪ್ರೊಫೆಷನಲ್ MD, ಮೆಡಿಕಲ್ ಫೀಲ್ಡ್ MD ಈ ತರ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 10 ಲಕ್ಷ, 2 ವರ್ಷಕ್ಕೆ 20 ಲಕ್ಷ ರೂಪಾಯಿ ಫ್ರೀ ಆಗಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈವಾಗಲೇ 18ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಸೈಟ್ ಓಪನ್ ಆಗಿದೆ. ನೆಕ್ಸ್ಟ್ ಜುಲೈ 18ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗ್ತದೆ. ಯಾರಾದರೂ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಕಲಿತಾ ಇದ್ರೆ ಅವರು ಈ ಎಲಿಜಿಬಿಲಿಟಿ ಇದ್ದವರು 60% ಅಂಕ ಪಡ್ಕೊಂಡಿರ್ಬೇಕು ಪ್ರೀವಿಯಸ್ ಇಯರ್ ಅಲ್ಲಿ. ನೆಕ್ಸ್ಟ್ ಯೂನಿವರ್ಸಿಟಿ ಆಫರಿಂಗ್ ಲೆಟರ್ ಪಡ್ಕೊಂಡಿರ್ಬೇಕು. ನೆಕ್ಸ್ಟ್ ವೀಸಾ ಪ್ರತಿ ಬೇಕು. ನೆಕ್ಸ್ಟ್ ಅಲ್ಲಿಯ ಫೀ ಸ್ಟ್ರಕ್ಚರ್ ಎಷ್ಟಾಗ್ತದೆ ಅಂತ ಹೇಳುವಂತ ಫೀ ಸ್ಟ್ರಕ್ಚರ್, ಮತ್ತು ನಿಮಗೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ನಾಮಿನಲ್ ಮತ್ತು 100 ರೂಪೀಸ್ ಬಾಂಡ್ ಅಥವಾ 200 ರೂಪೀಸ್ ಬಾಂಡ್, ಇಂಡಿಮೇಟ್ ಬಾಂಡ್ ಅನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಅದರ ಸಪೋರ್ಟಿವ್ ಡಾಕ್ಯುಮೆಂಟ್ ಮಾಡಿಕೊಂಡು ಕೇಂದ್ರ ಕಚೇರಿಗೆ ಈ ಅಪ್ಲಿಕೇಶನ್ ಅನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಬೆಂಗಳೂರು ಕೇಂದ್ರ ಕಚೇರಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯಕ್ಕೆ ಸಲ್ಲಿಸಬೇಕು. ಅದು ಸಲ್ಲಿಸಲಿಕ್ಕೆ 18ನೇ ತಾರೀಕು ಜುಲೈ ಲಾಸ್ಟ್ ಡೇಟ್ ಆಗಿರ್ತದೆ. ಈಗ ಯಾರಾದ್ರೆ ಈಗ ನಾವು ಅಡ್ಮಿಷನ್ ಆಗ್ಲಿಲ್ಲ ಅಂತ ಇದ್ರೆ, ಎಲ್ಲಿಯಾದ್ರೂ ನೀವು ಅಡ್ಮಿಷನ್ ಆಗ್ಲಿಲ್ಲ, ನಾವು ಆಗಸ್ಟ್ ತಿಂಗಳಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಇವಾಗಲೇ ಅರ್ಜಿ ಸಲ್ಲಿಸಿ ಏನು ಡಾಕ್ಯುಮೆಂಟ್ ಇದೆ ಅದನ್ನು ಕೇಂದ್ರ ಕಚೇರಿಗೆ ಸಲ್ಲಿಸಿ, ನೆಕ್ಸ್ಟ್ ಪೂರಕ ದಾಖಲೆ ಏನು ಬಾಕಿ ಇದೆ ಅಲ್ಲಿ ಅದನ್ನು ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ಸಬ್ಮಿಟ್ ಮಾಡಿ. ಯಾಕಂತ ಹೇಳಿದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ಅವಕಾಶ ಇರುವುದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಇವಾಗಲೇ ಅವಕಾಶ ಇದ್ದು ಇವಾಗಲೇ ಅರ್ಜಿ ಸಲ್ಲಿಸಿ. ನೆಕ್ಸ್ಟ್ ನಿಮಗೆ ನವೆಂಬರ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಇರ್ತದೆ. ಯಾರು ಅವಾಗ ವಿದ್ಯಾರ್ಥಿ ಹೋಗ್ಬೇಕು ಅಂತ ಇಲ್ಲ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಯ ಪೇರೆಂಟ್ಸ್, ವಿದ್ಯಾರ್ಥಿ ಹೊರ ದೇಶದಲ್ಲಿ ಇದ್ರೆ ವಿದ್ಯಾರ್ಥಿ ಹೋಗ್ಬೇಕಾದ್ರೆ ಇಲ್ಲ, ಪೇರೆಂಟ್ಸ್ ಯಾರಾದ್ರೂ ಹೋಗಿ ಇದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಒರಿಜಿನಲ್ ದಾಖಲೆಯಲ್ಲಿ ವೆರಿಫೈ ಆಗ್ತದೆ. ವೆರಿಫಿಕೇಶನ್ ಆದಾಗ ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ 10 ಲಕ್ಷ ರೂಪಾಯಿ ಸಿಗ್ತದೆ. ಒಂದು ವರ್ಷಕ್ಕೆ 2 ಲಕ್ಷ 20 ಲಕ್ಷ ರೂಪಾಯಿ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತೀರಾ. ಇಲ್ಲಿ ಆದಾಯ ಪ್ರಮಾಣ ಪತ್ರ 6 ಲಕ್ಷದ ಒಳಗಡೆ ಇದ್ರೆ ಮಾತ್ರ 10 ಲಕ್ಷ ರೂಪಾಯಿ ಸಿಗ್ತದೆ, 2 ವರ್ಷಕ್ಕೆ 20 ಲಕ್ಷ. ಇನ್ನು ಆದಾಯ ಪ್ರಮಾಣ ಪತ್ರ 6 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ನೀವು 10 ಲಕ್ಷ ರೂಪಾಯಿ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರುವುದಿಲ್ಲ. 2 ವರ್ಷಕ್ಕೆ 10 ಲಕ್ಷ ಪಡ್ಕೊಳ್ತೀರಿ, 1 ವರ್ಷಕ್ಕೆ 5 ಲಕ್ಷ, 2 ವರ್ಷಕ್ಕೆ 10 ಲಕ್ಷ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತೀರಾ. ಯಾರಾದ್ರೂ ಇದ್ರೆ ಇವಾಗಲೇ ಆನ್ಲೈನ್ ಮುಖಾಂತರ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆ ಆಫೀಸ್ಗೆ ಬಂದು ನೀವು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಆಫೀಸ್ಗೆ ಬಂದು ಅದರ ಗೈಡ್ಲೈನ್ಸ್ ಪ್ರಕಾರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಕೇಂದ್ರ ಕಚೇರಿಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ. ಇದು ಇಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಇನ್ನು ಯಾರು BPL ಕುಟುಂಬದ ಬಡ ವಿದ್ಯಾರ್ಥಿಗಳಿಗೆ ಬಿದಾಯಿ ಶಾದಿ ಭಾಗ್ಯ ಯೋಜನೆ ಅಡಿಯಲ್ಲಿ 50,000 ರೂಪಾಯಿ ಮದುವೆ ಖರ್ಚಿಗೆ ಹಣ ಸಿಗ್ತಾ ಇದೆ. ಇದು ಯಾವ ತರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಫಾರ್ಮ್ ಇದೆ. ಈ ಆಫ್ಲೈನ್ ಫಾರ್ಮಿಗೆ ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ, ಒಬ್ಬ ಸದಸ್ಯರಿಗೆ ಮಾತ್ರ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತೀರಾ. ಆಫ್ಲೈನ್ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಫಾರ್ಮ್ ನೆಕ್ಸ್ಟ್ ವಧು ಮತ್ತು ವರರ SSLC ಅಥವಾ TC ಜೆರಾಕ್ಸ್, ಯಾವುದೇ TC ಜೆರಾಕ್ಸ್ ಆಗ್ತದೆ, ಅಥವಾ SSLC ಮಾರ್ಕ್ಸ್ ಕಾರ್ಡ್, ಇಷ್ಟು ಬೇಕು. ನೆಕ್ಸ್ಟ್ ವಧುವಿನ ತಂದೆ ತಾಯಿಯ ಆಧಾರ್ ಪ್ರತಿ, 4 ಆಧಾರ್ ಪ್ರತಿ ಬೇಕು ಜೆರಾಕ್ಸ್. ನೆಕ್ಸ್ಟ್ ವಧು ಮತ್ತು ವರರ TC ಜೆರಾಕ್ಸ್ ಮತ್ತು ವಧುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಧುವಿನ ತಂದೆ ಅಥವಾ ತಾಯಿಯ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಪ್ರತಿ ಇರಬೇಕು. ನೆಕ್ಸ್ಟ್ 100 ರೂಪಾಯಿ ಒಂದು ಬಾಂಡ್ ಪೇಪರ್, ಅದರಲ್ಲಿ ಫಸ್ಟ್ ಪಾರ್ಟಿ ಯಾರು ವಧುವಿನ ತಂದೆ ಅಥವಾ ತಾಯಿ ಹೆಸರು, ಸೆಕೆಂಡ್ ಪಾರ್ಟಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮತ್ತೊಂದು ಅಪ್ಲಿಕೇಶನ್ ಫಾರ್ಮ್ ಒಂದು ಇದಿದೆ, ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿ, ಮತ್ತು ಮದುವೆ ಕಾಗದ ಬೇಕಾಗ್ತದೆ. ಮದುವೆ ಕಾಗದ ಇಷ್ಟನ್ನು ಇಟ್ಟು ನೀವು ಮದುವೆಗೆ 8 ದಿವಸ ಮೊದಲು ಅರ್ಜಿ ಸಲ್ಲಿಸಬೇಕು. ಮದುವೆಗೆ 1 ದಿವಸ ಮೊದಲು ಅಥವಾ 7 ದಿವಸ ಮೊದಲು ಇಲ್ಲ, 8 ದಿವಸ ಮೊದಲಾದರೂ ಕನಿಷ್ಠ 8 ದಿವಸದ ಮೊದಲಾದರೂ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ಮದುವೆ ಆದ ನಂತರ ಒಂದು 8 ದಿವಸದ ಒಳಗಡೆ ಏನು ಮದುವೆ ಆಗಿದೆ ಅಂತ ಹೇಳುವಂಥದ್ದು, ವಧು ಮತ್ತು ವರರು ನಿಂತಿರುವ ಒಂದು ಭಾವಚಿತ್ರ, 6x4 ಸೈಜಿನ ಒಂದು ಭಾವಚಿತ್ರ, ಮತ್ತು ಮದುವೆ ರಿಜಿಸ್ಟರ್, ಈಗ ಚರ್ಚೆಯಲ್ಲಿ ಆದರೆ ಚರ್ಚೆಯಲ್ಲಿ ಆಗ್ತದೆ, ಇಲ್ಲ ರಿಜಿಸ್ಟರ್ ಆಫೀಸ್ ಅಲ್ಲಿ ಆದ್ರೆ ರಿಜಿಸ್ಟರ್ ಆಫೀಸ್, ಆ ದಾಖಲೆಯನ್ನು 8 ದಿವಸದ ಒಳಗಡೆ ಪ್ರತಿಯನ್ನು ಅಟೆಸ್ಟೇಷನ್ ಮಾಡಿ ಸಲ್ಲಿಸಿದಲ್ಲಿ ನಿಮಗೆ 50,000 ರೂಪಾಯಿ, ಅಂದ್ರೆ 50,000 ರೂಪಾಯಿ ಒಂದು 6 ತಿಂಗಳು ಒಳಗಡೆ ಸಿಗ್ಬೋದು, 3 ತಿಂಗಳು ಒಳಗಡೆ ಸಿಗ್ಬೋದು. ಅದು ಏನು ಫಲಾನುಭವಿಗಳು ಅನುದಾನ ಬಿಡುಗಡೆ ಆಗ್ತದೆ, 1 ಲಕ್ಷ, 1 ಕೋಟಿ ಈ ತರ ಬಿಡುಗಡೆ ಆದಾಗ ಎಷ್ಟು ಫಲಾನುಭವಿ ಇದೆ ಅದರ ಮೇಲೆ
ಯಾರು ಮೊದಲು ಕೊಟ್ಟಿರ್ತಾರೆ ಅದರ ಪ್ರಕಾರ ನಿಮಗೆ 50,000 ರೂಪಾಯಿ ಮಂಜೂರಾಗ್ತಾ ಇದೆ. ಯಾರಾದ್ರೆ ಇದರ ಸದುಪಯೋಗ ಕೂಡ ಪಡ್ಕೊಳ್ಬಹುದು. ಇನ್ನು ಅಲ್ಪಸಂಖ್ಯಾತರಿಗಾಗಿ ವಸತಿ ನಿಲಯದ ವ್ಯವಸ್ಥೆ ಇದೆ. ಇವಾಗ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ವಸತಿ ವ್ಯವಸ್ಥೆ ಇದೆ. ಇವಾಗ ಇಲ್ಲಿ ಅವರು ಹೋಗಿ ಬೆಂಗಳೂರಲ್ಲಿ ಕಲಿಯುತ್ತಿದ್ರು, ಅಲ್ಪಸಂಖ್ಯಾತರ ಇಲಾಖೆಯಿಂದ ಕೆಲವು ಹಾಸ್ಟೆಲ್ ವಸತಿ ನಿಲಯವಿದೆ, ಅದನ್ನು ಕೂಡ ಪಡ್ಕೊಳ್ಬಹುದು. ಇವಾಗಲೇ ಮಂಗಳೂರಲ್ಲಿ ನಮ್ಮ ಬಾಯ್ಸ್ ಹಾಸ್ಟೆಲ್ ಬೋಲಾರಲ್ಲಿದೆ, ಗರ್ಲ್ಸ್ ಹಾಸ್ಟೆಲ್ ದೇರ್ಲಕಟ್ಟೆಯಲ್ಲಿ PG ಹಾಸ್ಟೆಲ್ ಇದೆ, ಚಿಲಿಂಬಿಯಲ್ಲಿ ಇದೆ, ಗುರುಕಂಬದಲ್ಲಿ ಇದೆ, ಬೆದ್ದೆನಪುರದಲ್ಲಿ ಇದೆ, ಮತ್ತೆ ಕಡಬದಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿಗೂ ಇದು ಕೂಡ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಇರುವಂತದ್ದು. ಇವಾಗಲೇ ಅರ್ಜಿ ಸಲ್ಲಿಸಿ, ಯಾರಿಗಾದ್ರೂ ನಿಮ್ಮ ಕುಟುಂಬದವರಿಗೆ ಅಥವಾ ಯಾರ ಸದಸ್ಯರು ಬೇಕಿದ್ದರೆ ಇವಾಗಲೇ ಅರ್ಜಿ ಸಲ್ಲಿಸಿ ಆ ಹಾಸ್ಟೆಲ್ ಉಚಿತ ಸೀಟನ್ನು ಕೂಡ ಪಡ್ಕೊಳ್ಬಹುದು. ಇಲ್ಲಿ ಏನೆಲ್ಲ ಸವಲತ್ತಿದೆ ಅಂತ ಹೇಳಿದ್ರೆ ಬೆಡ್ ಮತ್ತೆ ಮಂಚ, ಲೈಬ್ರರಿ ಸಿಗ್ತದೆ, ಊಟ ಸಿಗ್ತದೆ, ತಿಂಡಿ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಫುಲ್ಲು ಊಟ ಫ್ರೀ ಆಗಿ ಸಿಗ್ತದೆ. ಮತ್ತೆ ಮಂತ್ಲಿ 2 ಸೋಪು, ಒಂದು ಆಯಿಲ್ ಸಿಗ್ತದೆ, ನಿಮಗೆ ತಲೆಗೆ ಆಯಿಲ್ ಸಿಗ್ತದೆ. ನೆಕ್ಸ್ಟ್ ಒಂದು ಪೌಡರ್, ಒಂದು ಪೇಸ್ಟ್, ಒಂದು ಬ್ರಷ್ ಮತ್ತು ಇಷ್ಟು ಇದು ಕೂಡ ಸಿಗ್ತಾ ಇದೆ. ಮತ್ತೆ ನಿಮಗೆ ಮೆಡಿಕಲ್ ಎಲ್ಲ ಅಲ್ಲಿ ಹಾಸ್ಟೆಲ್ ಏನ್ ಬೇಕು ನಿಮಗೆ ಮೂಲಭೂತ ಸೌಕರ್ಯ ಇದನ್ನೆಲ್ಲವೂ ಉಚಿತವಾಗಿ ನಿಮಗೆ ಸಿಗ್ತಾ ಇದೆ. ಸರ್ಕಾರ ಏನು ಆ ಟೈಮ್ಗೆ ನಿಗದಿಪಡಿಸಿದೆ ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹರಾಗಿರ್ತೀರ. ಮತ್ತೆ ಇನ್ನು ಈಗ ಹೊಸದಾಗಿ ಆರಂಭವಾಗಿರುವಂತಹ ಮೌಲಾನಾ ಆಜಾದ್ ಮಾಡೆಲ್ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇಲ್ಲಿ 75% ಅಲ್ಪಸಂಖ್ಯಾತರಿಗೆ ಮೀಸಲಾತಿ, 25% ಅದರ್ ಕಮ್ಯುನಿಟಿಗೆ ಇರ್ತದೆ. ಇಲ್ಲ ಅದರ್ ಕಮ್ಯುನಿಟಿ ಯಾರಿಲ್ಲ ಅಂತ ಹೇಳಿದ್ರೆ 100% ಕೂಡ ಅಲ್ಪಸಂಖ್ಯಾತರೇ ಆ ಸೀಟನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರುವಂತಹ ಸ್ಕೂಲ್. ಇಲ್ಲಿ ಸಂಪೂರ್ಣ ಉಚಿತ, 6ರಿಂದ 10ನೇ ತರಗತಿವರೆಗೆ ಸಂಪೂರ್ಣ ಉಚಿತವಾಗಿ ಪಡ್ಕೊಳ್ಬಹುದು. ಇಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಬರೆಯುವ ಪೆನ್, ಪೆನ್ಸಿಲ್, ಯೂನಿಫಾರ್ಮ್, ಪುಸ್ತಕ, ಬ್ಯಾಗ್, ಮಧ್ಯಾಹ್ನದ ಊಟ, ಹಾಲು, ಶಿರಭಾಗ್ಯ ಎಲ್ಲ ಉಚಿತವಾಗಿರ್ತದೆ. ಟೆಕ್ಸ್ಟ್ ಬುಕ್ ಇಂದ ಹಿಡಿದು ಪ್ರತಿ ಒಂದು ಕೂಡ ಇಲ್ಲಿ ಉಚಿತ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಕಡೆ ಕಾರ್ಯನಿರ್ವಹಿಸಿರುವುದು. ಪುತ್ತೂರಲ್ಲಿದೆ, ಮಂಗಳೂರು, ಪುತ್ತೂರು ಇದೆ, ಮಂಜನಹಳ್ಳಿ ಮತ್ತು ಮುಲಾರಪಟ್ಟಣ, ಕುದ್ರೋಳಿ, ಪುತ್ತೂರಲ್ಲಿ ಒಂದು ಸ್ಕೂಲ್ ಇದೆ, ಈ ಕಳೆದ ವರ್ಷ ಆರಂಭ ಆಗಿರುವಂತದ್ದು. ನೆಕ್ಸ್ಟ್ ಕಲ್ಲಾಪಲ್ಲಿ ಒಂದು ಸ್ಕೂಲ್ ಇದೆ. ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಸ್ಕೂಲ್ ಇದೆ. ಇಲ್ಲಿ ಯಾರಾದ್ರೂ ಪಡ್ಕೊಳ್ಳುವಂತ 6ರಿಂದ 10ನೇ ತರಗತಿಯವರೆಗೆ ಈಗ 2 ವರ್ಷ ಆರಂಭ ಆಗಿ 2 ವರ್ಷ ಆಗಿದೆ ಅಷ್ಟೇ. 6 ಮತ್ತು 7 ಈ ವರ್ಷ 8ನೇ ತರಗತಿಗೆ ಕಾಲಿಟ್ಟಿದೆ. ಇನ್ನು 9, 10 ನೆಕ್ಸ್ಟ್ ಇಯರ್ ಆರಂಭ ಆಗ್ತದೆ. 8 ಸ್ಕೂಲ್ ಇದೆ. ಇನ್ನು ಕೆಲವು ಸ್ಕೂಲ್ ಬೇಡಿಕೆ ಅನುಸಾರವಾಗಿ ಬರಬಹುದು. ಒಟ್ಟು ರಾಜ್ಯದಲ್ಲಿ 200 ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ ಕೂಡ ಅಲ್ಪಸಂಖ್ಯಾತರಿಗೆ ಕಾರ್ಯಾಚರಿಸ್ತಾ ಇದೆ. ಇನ್ನು ಅಲ್ಪಸಂಖ್ಯಾತರಿಗಾಗಿ, ಅಲ್ಪಸಂಖ್ಯಾತರ ಮೂಲಭೂತ ಕಾಲನಿಗಳಿಗಾಗಿ ಸರ್ಕಾರ ಮೊದಲ ವರ್ಷ ರಾಜ್ಯ ಸರ್ಕಾರ 800 ಕೋಟಿ ರೂಪೀಸ್ ಮೀಸಲಿಟ್ಟಿರ್ತಿತ್ತು. ಏನಂತ ಹೇಳಿದ್ರೆ ಯಾವ ಏರಿಯಾ ಅಲ್ಪಸಂಖ್ಯಾತರ ಕಾಲೋನಿಗಾಗಿದೆ, ಅಲ್ಪಸಂಖ್ಯಾತರೇ ವಾಸಿಸ್ತಾ ಇದ್ದಾರೆ ಅಂತ ಕಾಲೋನಿಗಳಿಗೆ ಹೋಗ್ಲಿಕ್ಕೆ ಕಾಂಕ್ರೀಟ್ ರಸ್ತೆ ಇಲ್ಲದಿದ್ದು ಇರ್ಬೋದು, ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಸ್ಟ್ರೀಟ್ ಲೈಟ್ ನ ವ್ಯವಸ್ಥೆ ಇರ್ಬೋದು, ಈ ತರ, ಅಥವಾ ಚರಂಡಿ, ಸಾರ್ವಜನಿಕ ಶೌಚಾಲಯ, ಈ ತರಕ್ಕಾಗಿ ಅಲ್ಪಸಂಖ್ಯಾತರ ಕಾಲೋನಿಗಳ ಡೆವಲಪ್ಮೆಂಟ್ ಇದು ಸ್ಥಳೀಯ ಶಾಸಕರ ಶಿಫಾರಸ್ಸಿನ ಮುಖಾಂತರ ಮಂಜೂರಾಗ್ತದೆ. ಸ್ಥಳೀಯ ಶಾಸಕರಿಗೆ ಆ ಅನುದಾನ ಬಿಡುಗಡೆ ಆಗ್ತದೆ. ಇನ್ನು ಯಾರು ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಒಂದು ಬಿಟ್ಟೋಗಿದೆ. ಕೌಶಲ್ಯ ಅಭಿವೃದ್ಧಿ ಅಂತ ಹೇಳಿ ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಮಾಡ್ತಾ ಇದೆ. 3 ತಿಂಗಳ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್, ಒಂದು ಮೊಬೈಲ್ ಟೆಕ್ನಿಷಿಯನ್ ಇರ್ಬೋದು ಅಥವಾ ಟೈಲರಿಂಗ್ ಇರ್ಬೋದು, ಯಾವ್ದಾದ್ರು ನಿಮ್ಗೆ ಆಸಕ್ತಿ ಇರುವಂತ ಕೆಲವು ಫೀಲ್ಡ್ ಇದೆ, ರೆಫ್ರಿಜರೇಟರ್ ಈ ತರ, AC ಮೆಕ್ಯಾನಿಕ್ ಈ ತರ ಇದೆ. 3 ತಿಂಗಳು ಅಲ್ಲಿ ಸಂಪೂರ್ಣ ನಿಮ್ಗೆ ಹಾಸ್ಟೆಲ್ ಮತ್ತು ಫ್ರೀ ಆಗಿ ನಿಮಗೆ ಕಲಿಸುವಂತದ್ದು 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಕೂಡ ಇದೆ. ಈ ತರ ಯಾರಾದ್ರೂ ಆಸಕ್ತಿ ಇದ್ರೆ ಕಚೇರಿಯನ್ನು ಸಂಪರ್ಕಿಸಿ, ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತದೆ. ಕೆಲವು ನಿರ್ದಿಷ್ಟ ನಮ್ಮ ತರಬೇತಿ ಸಂಸ್ಥೆ ಇದೆ, ಆ ಸಂಸ್ಥೆಯ ಮುಖಾಂತರ ನಿಮಗೆ ಅಲ್ಲಿ ಉಚಿತವಾಗಿ ವಸತಿ ನಿಲಯ ಕೊಟ್ಟು ಅಲ್ಲೇ ಕಳಿಸಿ ನಿಮಗೆ ಸರ್ಟಿಫಿಕೇಟ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗ್ತಾ ಇದೆ. ಮತ್ತೆ ಈಗ ಮಂತ್ಲಿ ಒಂದು ಸ್ಟೈಫಂಡ್ ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ಅರ್ಹ ಆಗಿರ್ತೀರ. ಫಸ್ಟ್ ಇಯರ್ ಅಲ್ಲಿ ಅವಳ ಅಪ್ಲಿಕೇಶನ್ ಹಾಕಿದ್ರು, ಆದ್ರೆ ಮೈನಾರಿಟಿ ಆಫೀಸ್ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಅವಳು ಬ್ಯಾಂಗ್ಳೂರಲ್ಲಿ ಕಲಿತಾ ಇದ್ದಾಳದ್ರಿಂದ ಹೊಸತ್ತು ಹೋಗಿದ್ರು. ನಿಮ್ಗೆ ಅಂತ ಹೇಳಿದ್ರೆ ಈಗ ಫಸ್ಟ್ ಇಯರ್ ಇದು ಐಡಿ ನಮಗೆ ಸಿಕ್ಕಿರಲಿಲ್ಲ. ಈ ಸರ್ತಿ ನನ್ನ ಮಗಳು ಬೇರೆ ಮಕ್ಕಳನ್ನ, ಸೀನಿಯರ್ ಮಕ್ಕಳನ್ನ ತಕೊಂಡು ಹುಡುಕಿಕೊಂಡು ಹೋಗಿ ಅಪ್ಲಿಕೇಶನ್ ಕೊಟ್ಟಿದ್ದಾಳೆ, ಐಡಿ ಕೊಟ್ಟಿದ್ದಾರೆ ನಂಬರ್. ಆದ್ರೆ ಬರದ್ದು ನೋಡಿ ಪುನಃ ಹೋಗಿ ಫೆಬ್ರವರಿಯಲ್ಲಿ ಪುನಃ ಅಲ್ಲಿಯೇ ಹೋಗಿ ಮೈನಾರಿಟಿ ಆಫೀಸರ್ ಕೇಳಿ
ಫಸ್ಟ್ ಇಯರ್ ರಿಜೆಕ್ಟ್ ಮಾಡಿದ್ದಾರೆ, ಸೆಕೆಂಡ್ ಇಯರ್ ಸಿಗ್ತದೆ ಅಂತ ಹೇಳಿದ್ರು. ಆದ್ರೆ ಈಗ ಮೊನ್ನೆ ನಾನು ಪುನಃ ಪಾಂಡೇಶ್ವರ ಮೈನಾರಿಟಿ ಆಫೀಸಿಗೆ ಎನ್ಕ್ವೈರಿ ಮಾಡುವಾಗ ಅವರು ಅದರಿಂದ ಇದು ಕಾಪಿ ತೆಗೆದುಕೊಟ್ರು, ಇಂಟರ್ನೆಟ್ ಅಲ್ಲಿ ಏನು ಬಂದಿದೆ ಅಂತ. ಈಗ ನವೆಂಬರ್ ಅಲ್ಲಿ ಶಾಲೆಯಿಂದ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮುಖಾಂತರ ಅರ್ಜಿ ಸಲ್ಲಿಸಿ ಒಂದು ಪ್ರತಿಯನ್ನು ನೀವು ಆಫೀಸ್ಗೆ ಸ್ಕೂಲಿಗೆ ಕೊಟ್ಟಾಗ ಅದೇ ನಾನು ನಿಮ್ಗೆ ವೆರಿಫಿಕೇಶನ್ ಮೆಸೇಜ್ ಒಂದು ಬರ್ತದಲ್ವಾ, ಬಂದಿಲ್ಲ. ಆವಾಗ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಆ ಪೀರಿಯಡ್ ಅಲ್ಲೇ ನೀವು ವೆರಿಫಿಕೇಶನ್ ಮಾಡಿಕೊಂಡು ಅದೇ ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ. ನೆಕ್ಸ್ಟ್ ಈಗ ಪ್ರೊಸೆಸ್ ಏನಂತ ಹೇಳಿದ್ರೆ ಕಳೆದ ವರ್ಷ ಆಫ್ಲೈನ್ ಫಾರ್ಮ್ ಅದೇ ಪ್ರಯತ್ನ ಮಾಡಿ ಅದೇ ಆಪ್ಷನ್ ಇದೆ ಒಂದು. ಈಗ ಜುಲೈ 3ನೇ ತಾರೀಕಿಗೆ ಆಫ್ಲೈನ್ ಫಾರ್ಮ್ ಬಿಡುಗಡೆ ಆಗ್ತದೆ ಅಂತ ಏನು ನಿರ್ದೇಶನ ಬಂದಿತ್ತು. ಇವಾಗ 1ನೇ ತಾರೀಕು ಬೆಂಗಳೂರಿನಿಂದ ನಿರ್ದೇಶನ ಮಾಡಿದರೆ ಏನಂತ ಹೇಳಿದ್ರೆ ಈಗ ಜೂನ್ 30ರವರೆಗೆ ವೈಟ್ ಮಾಡಿ ನಿಮ್ಗೆ ನಾವು ಆಫ್ಲೈನ್ ಫಾರ್ಮ್ಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಆಫ್ಲೈನ್ ಫಾರ್ಮ್ ಬಂದಾಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆನ್ಲೈನ್ ನಮ್ಮ ಗೋಕುಳ ವೆಬ್ಸೈಟ್ ಇದೆ ಅಲ್ವಾ, ಗೋಕುಳ ವೆಬ್ಸೈಟ್ ಅಲ್ಲಿ ನೀವು ಲೇಟೆಸ್ಟ್ ನ್ಯೂಸ್ ಅಂತ ಹೇಳಿ ನೀವು ಇವಾಗ ಎಲ್ಲರಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಕಂಪ್ಯೂಟರ್ ಇದೆ. ಓಕೆ, ಅಲ್ಲೇ ಹೋದ್ರೆ ಅಲ್ಲೇ ಆಫ್ಲೈನ್ ಫಾರ್ಮ್ ಅಲ್ಲೇ ಫಾರ್ಮ್ ಸಿಗ್ತದೆ ನಿಮ್ಗೆ, ಆಫೀಸಲ್ಲೇ ಸಿಗ್ತದೆ ನಿಮ್ಗೆ. ಅಲ್ಲ ನೀವು ಶಾಲೆಯಿಂದ ಹೋಗ್ಬೇಕು ಅಂತೇಳಿ ನೀವು ಯಾರಾದ್ರೂ ಹೋಗಿ ಇಲ್ಲದಿದ್ರೆ ಮೊಬೈಲ್ ನಂಬರ್ ಇದು ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರ್ತದಲ್ವಾ, ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೇನೆ ಇವಾಗ. ನಿಮಗೆ ಏನ್ ಮಾಡಿ ಅಂತ ಹೇಳಿದ್ರೆ ಆಫ್ಲೈನ್ ಫಾರ್ಮ್ ಬರ್ತದೆ ನಿಮ್ಗೆ. ಈ ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅದು ಏನಂತ ಹೇಳಿದ್ರೆ ಸಾಫ್ಟ್ವೇರ್ ಸಿಸ್ಟಮ್. ಆ ಸಾಫ್ಟ್ವೇರ್ ಸಿಸ್ಟಮ್ ಏನಂತ ಹೇಳಿದ್ರೆ ನಿರ್ದಿಷ್ಟ ಅವಧಿಗೆ ಮಾತ್ರ ಆ ಸಾಫ್ಟ್ವೇರ್ ಏನಾಗಿರ್ತದೆ ವೆರಿಫಿಕೇಶನ್ ಅಥವಾ ಲಾಗಿನ್ ಅವಕಾಶ ಇರ್ತದೆ. ಆ ಡೇಟ್ ಬಾರದ ಕೂಡಲೇ ಅಲ್ಲಿ ಬ್ಲಾಕ್ ಆಗ್ತದೆ. ನೆಕ್ಸ್ಟ್ ಏನು ಕಂಟಿನ್ಯೂಸ್ ಪ್ರೊಸೆಸ್ ಏನಿರ್ತದೆ ಇವಾಗ ಹಾಗಾಗಿ ಅಲ್ಲ ಅವರು ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ ನಿಮ್ಗೆ ವೆರಿಫಿಕೇಶನ್ ಇಟ್ಕೊಂಡಿರ್ಬೋದು, ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಿಮ್ಗೆ ಪಾಸ್ ಆಗ್ತದೆ ಅಂತ ಹೇಳಿ ವೆಬ್ಸೈಟ್ ಮತ್ತು ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದರಲ್ಲಿ ಇರ್ತದೆ. ನೀವು ಈಗ ಕಾಂಟ್ಯಾಕ್ಟ್ ನಂಬರ್ ಯಾರಿಗೆ ಇಲ್ಲ ಅವರು ಇದನ್ನ ನೋಡ್ಕೊಂಡು ಪಡ್ಕೊಳ್ಬಹುದು. ನೆಕ್ಸ್ಟ್ ಇವಾಗ ಯಾರು ಸೈನ್ಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಉಚಿತ ಇಲ್ಲಿ ದೇರ್ಲಕಟ್ಟೆಯಲ್ಲಿ ಇದೆ ಹಾಸ್ಟೆಲ್ ಪ್ಲಸ್ ಊಟ ತಿಂಡಿ ಎಲ್ಲ ಸೈನ್ಸ್ PCMB ಮತ್ತು 2 ಕೋರ್ಸ್ ಇದೆ. ಅಲ್ಲಿ 2 ಕೋರ್ಸ್ ಅಲ್ಲಿ ಕೂಡ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಅದನ್ನು ಪಡ್ಕೊಳ್ಬಹುದು. ಈಗ ಸೈನ್ಸ್ ಯಾರಾದ್ರೂ ಇದ್ರೆ ಅದು ಕೂಡ ಇದೆ. ಬೇರೆ ಡೌಟ್ಸ್ ಇಲ್ಲ ಈಗ ಸ್ಕಾಲರ್ಶಿಪ್ ಮತ್ತು ಇಲಾಖೆಗೆ ಸಂಬಂಧಿಸಿ ಯಾವುದು ಡೌಟ್ಸ್ ಇಲ್ಲ. ಕ್ಯಾಂಡಿಡೇಟ್ ನೇಮ್ ಅದು ಇನ್ನೂ ಹೇಳಲಿಕ್ಕೆ ಬರುದಿಲ್ಲ. ಈ ಸಾಫ್ಟ್ವೇರ್ ಅಂತ ಹೇಳುವಂತದ್ದು ಇದೆ ಅಲ್ವಾ, ಅದು ಏನು ತಪ್ಪು ಹಿಡಿಯುತ್ತದೆ ಅದು ಈಗ ಇಷ್ಟರವರೆಗೆ ಕೇವಲ ಸ್ಟೂಡೆಂಟ್ ನೇಮ್ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇತ್ತು. ಸ್ಟೂಡೆಂಟ್ ನೇಮ್ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇತ್ತು. ಸ್ಟೂಡೆಂಟ್ ನೇಮ್ ಕೇಳ್ತಾ ಇರೋದು ಪೇರೆಂಟ್ಸ್ ಅಲ್ಲಿ ಅಡ್ರೆಸ್ ಬುಕ್ಕಿಗೆ ಮಾತ್ರ ಪೇರೆಂಟ್ಸ್ ನೇಮ್. ಇನ್ನು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಎರಡು ಮ್ಯಾಚ್ಗೆ ಬಂದ್ರೆ ಪ್ರಾಬ್ಲಮ್ ಆಗ್ತದೆ. ಇಷ್ಟರವರೆಗೆ ಆ ಪ್ರಾಬ್ಲಮ್ ಇಲ್ಲ. ಇನ್ನು ಎಲ್ಲಿಯಾದ್ರೂ ಅಂತದ್ದು ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಸ್ಕೀಮ್ ಎಲ್ಲಿದೆ ನಾನು ಈಗ ಇಲಾಖೆ ಮತ್ತು ನಿಗಮ ಒಟ್ಟೊಟ್ಟಿಗೆ ಅದು ಈಗ ಏನಾಗಿದೆ ಅಂತ ಎರಡು ಬೇರೆ ಬೇರೆ. ಒಂದು ಲಕ್ಷ ಅದು ಪ್ರೀ ಮೆಟ್ರಿಕ್ 1 ಲಕ್ಷದ ಒಳಗಡೆ, ಪೋಸ್ಟ್ ಮೆಟ್ರಿಕ್ 2 ಲಕ್ಷದ ಒಳಗಡೆ, ಮೆರಿಟ್ ಕಮ್ ಸ್ಕಾಲರ್ಶಿಪ್ 7.5 ಲಕ್ಷದ ಒಳಗಡೆ ಇರಬೇಕು. ಈ 1 ಲಕ್ಷ ಆದಾಯ BPL ಕಾರ್ಡ್ ಇದ್ದವರಿಗೆ ಮಾತ್ರ ಎಲ್ಲರಿಗೂ ಆಗ್ತದೆ. ಅಲ್ಲಿ ಕೊಡುದಿಲ್ಲ ಸರ್. ಯಾವುದು BPL ಕಾರ್ಡ್ ಇದ್ದವರಿಗೆ 1,20,000 ಒಳಗೆ ಮಾತ್ರ ಕೊಡ್ತಾ ಇದ್ದಾರೆ. BPL ಕಾರ್ಡ್ ಇದ್ದವರಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ 1,10,000 ಕೊಡ್ತಾರೆ BPL ಕಾರ್ಡ್ ಇದ್ದವರಿಗೆ ಸಹ. ಅವ್ರಿಗೆ ಏನ್ ಮಾಡ್ತಾರೆ ಅಲ್ಲ ಇವಾಗ ಕೊಡ್ತಾ ಇದ್ದಾರೆ. ಇವಾಗ ಈ ವರ್ಷದಿಂದ 2 ಲಕ್ಷಕ್ಕೆ ಮಾಡಬಹುದು. ಯಾವುದು ಸರ್ಕಾರದ ಪ್ರಪೋಸಲ್ ಇದೆ ಏನಂದ್ರೆ ಪ್ರಿಮೆಟ್ರಿಗೆ 2 ಲಕ್ಷದ ಒಳಗಡೆ ಮತ್ತು ಬೇರೆ ಇದಕ್ಕೆ 3 ಲಕ್ಷದ ಒಳಗಡೆ 6 ಲಕ್ಷದ ಒಳಗಡೆ ಆದಾಯ ಪ್ರಮಾಣ ಪತ್ರ ಇರಬೇಕು ಅಂತ ಸರ್ಕಾರದ ಲೆವೆಲ್ ಒಂದು ಆದೇಶ ಆಗ್ತಾ ಇದೆ. ಬಂದಾಗ ಇವಾಗ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಆಗಲಿಲ್ಲ. ಇವಾಗ ಅಷ್ಟರ ಒಳಗಡೆ ಬರ್ಬೋದು. ಅದೇ ಈ 1 ಲಕ್ಷ ಹಾಕಿದವರಿಗೆ ಏನ್ ಮಾಡೋದು? 1,10,000 ಕೊಡ್ತಾ ಇದ್ದಾರೆ. ಅಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ತಹಶೀಲ್ದಾರ್ ಲೆಕ್ಕದಿಂದ 1 ಲಕ್ಷ ಒಳಗಡೆ ಈಗ APL ಅವರಿಗೂ ಕೊಡ್ತಾ ಇದ್ದಾರೆ. ಯಾರಿಗೂ ಆತರ ಕೊಡ್ತಾ ಇಲ್ಲ. ಅಂದ್ರೆ ನೀವು ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಬರೆಸಬೇಕು.
ಏನ್ ಮಾಡ್ತಾರೆ, BPL ಕಾರ್ಡ್ 1,20,000 ಅಂತ ಇದ್ದಾರೆ. ಅದು ಮ್ಯಾಕ್ಸಿಮಮ್. ಅವ್ರೇನ್ ಮಾಡ್ತಾರೆ, 1,10,000 ಕೊಡ್ತಾರೆ. ಅದ್ರ ಒಳಗಡೆ ನೀವು ಅಲ್ಲೇ ಬರೆಸ್ಕೊಳ್ಳಿ, ನಮ್ಗೆ ಈಗ ಸ್ಕಾಲರ್ಶಿಪ್ ಸಮಸ್ಯೆ ಅಂತ ಅದು ಏನ್ ಪರಿಹಾರ ಮಾಡೋದು. 1,10,000 ಕೊಡ್ತಾರೆ, ನಿಮಗೆ 1,20,000 ಒಳಗೆ BPL ಕಾರ್ಡ್. ಅಲ್ಲಲ್ಲ, BA ಅವರ ಹತ್ರ ನೀವು ಮಾತಾಡಿದಾಗ ಈಗ ತುಂಬಾ ಜನರಿಗೆ ಮಾಡಿಕೊಟ್ಟಿದ್ದಾರೆ. BA ಅವರು ಸ್ಕಾಲರ್ಶಿಪ್ ಪರ್ಪಸ್ ಅಂತ ಹೇಳಿ ಇಷ್ಟು ಆದಾಯ ಪ್ರಮಾಣ ಒಳಗಡೆ ಇರಬೇಕು ಅಂತ ಕಾರಣ 1,81,085 10,000 11,000 ಕೂಡ ಇದೆ ಕೊಟ್ಟವರು. ಇನ್ಕಮ್ ಸರ್ಟಿಫಿಕೇಟ್ ಇದೆ. ಅರ್ಜಿ ಸಲ್ಲಿಸಲಿಕ್ಕೆ ನೇರವಾಗಿ ಹೋಗುವಂತ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕಾಲಾವಧಿ ಮುಗ್ದೋಗಿದೆ. ಇನ್ನು ಯಾರಾದ್ರೆ ಅರ್ಜಿ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಬೇಸರ ಮಾಡೋದು ಬೇಡ. ಇವಾಗ ನಿಮ್ಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಕಾಲೇಜ್ ಅಡ್ಮಿಷನ್ ಆಗ್ಬೇಕು. ಕಾಲೇಜ್ ಅಡ್ಮಿಷನ್ ಆದ ತಕ್ಷಣ ಟ್ಯೂಷನ್ ನಿಮ್ಮ ಫೀಸ್ ಸ್ಟ್ರಕ್ಚರ್ ತೆಗಿಬೇಕು. ಅಲ್ಲಿ ಟ್ಯೂಷನ್ ಫೀಸ್ ಏನಿದೆ ಆ ಟ್ಯೂಷನ್ ಫೀಸ್ ನ ಮೇಲೆ ನಿಮ್ಗೆ ಅರಿವು ಲೋನ್ ಮಂಜೂರಾಗ್ತದೆ. ಇಲ್ಲಿ ಫೀಸ್ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಕಾಲೇಜ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ, ನೆಕ್ಸ್ಟ್ 100 ರೂಪಾಯಿ ಇಂಡಿವಿಜುವಲ್ ಬಾಂಡ್, ಮತ್ತೆ ಪೇರೆಂಟ್ಸ್ ಇದ್ದು 2 ಫೋಟೋ, ಸ್ಟೂಡೆಂಟ್ಸ್ ಇದ್ದು 4 ಫೋಟೋ. ಇಷ್ಟನ್ನು ಪ್ರೊವೈಡ್ ಪಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ಜಿಲ್ಲಾ ಕಚೇರಿ, ಜಿಲ್ಲಾ ವ್ಯವಸ್ಥಾಪಕ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮಗೆ 3 ಅಥವಾ 6 ತಿಂಗಳ ಒಳಗಡೆ ಏನು ನಿಮ್ಮ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ, BA, BCom ಮತ್ತು LLB ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ MA, MCom ಮಾಡುವ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿ, ಡಿಪ್ಲೊಮಾ ಮಾಡುವ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ, ನರ್ಸಿಂಗ್ BSc ಮಾಡುವವರಿಗೆ 20,000 ರೂಪಾಯಿ, ಇಂಜಿನಿಯರಿಂಗ್ ಮಾಡುವವರಿಗೆ ಅವರ ಟ್ಯೂಷನ್ ಫೀಸ್ ಅಂದ್ರೆ 55, 45, 55, 65,000 ಒಳಗೆ ಪಡ್ಕೊಳ್ಬಹುದು. ಇನ್ನು MBA ಮಾಡುವವರಿಗೆ 75,000 ರೂಪಾಯಿ ಪಡ್ಕೊಳ್ಬಹುದು. MTech ಮಾಡುವವರಿಗೆ 75,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ಮಾಡಬಹುದು. ಇನ್ನು MD ಯಾರು ಮೆಡಿಕಲ್ ಫೀಲ್ಡ್ ಅಲ್ಲಿ MBA ಮಾಡ್ತಿದ್ರೆ ಅವರಿಗೆ 3 ಲಕ್ಷದ ಒಳಗಡೆ ಅಥವಾ 7 ಲಕ್ಷದ ಒಳಗಡೆ ನಿಮ್ಗೆ ಅರಿವು ವಿದ್ಯಾಭ್ಯಾಸ ಸಾಲ ಪಡ್ಕೊಳ್ಬಹುದು. ಇಲ್ಲಿ ಪ್ರತಿ ವರ್ಷ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. 1 ವರ್ಷ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ 2ನೇ ವರ್ಷಕ್ಕೆ ನಿಮ್ಗೆ ಲೋನ್ ಬೇಕು ಅಂತ ಆದ್ರೆ ನೀವು ಪ್ರಥಮ ವರ್ಷದಲ್ಲಿ ಬಂದಿರುವ ಈಗ 10,000 ರೂಪಾಯಿ ಬಂದಿದ್ರೆ 10,000ಕ್ಕೆ 10% ಪ್ಲಸ್ 10% ರೀಪೇಮೆಂಟ್ ಮತ್ತು 2% ಸರ್ವಿಸ್ ಚಾರ್ಜ್ 12%. ಆಗ 1,200 ರೂಪಾಯಿ 2ನೇ ವರ್ಷಕ್ಕೆ ಕಟ್ಟಿ ರಿನಿವಲ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂಸ್ ಪ್ರೊಸೆಸ್ ಆಗಬೇಕು. ಪ್ರೊಸೆಸ್ ಮಾಡಿದಾಗ ಕೂಡ ನಿಮಗೆ 10,000 ಎಷ್ಟು ಬಂದಿದೆ ಅಷ್ಟು ಮಂಜೂರಾಗ್ತಾ ಹೋಗ್ತದೆ. ಇದರ ಬಗ್ಗೆ ಡೌಟ್ಸ್ ಇದ್ರೆ ಕೇಳಿ. ಹೀಗೆ ಅರಿವು ವಿದ್ಯಾಭ್ಯಾಸ ಸಾಲವನ್ನು ಕೂಡ ನಿಮಗೆ ಪಡ್ಕೊಳ್ಬಹುದು. ಇದು ಯಾರು PUC ಆದ ನಂತರ ಇರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ಕೋರ್ಸ್ಗಳಿಗೂ ಕೂಡ 2 ಇಯರ್ಸ್ ಕೋರ್ಸ್ ಗಳಿಗೆ ಪಡ್ಕೊಳ್ಬಹುದು. ಇನ್ನು ಶ್ರಮಶಕ್ತಿ ಅಂತ ಹೇಳಿ ಲೋನ್ ವ್ಯವಸ್ಥೆ ಇದೆ. ಇಲ್ಲಿ ಸಬ್ಸಿಡಿ, ಸಹಾಯಧನ, ಶ್ರಮಶಕ್ತಿ, ಸ್ವಾವಲಂಬನೆ, ಸ್ವಉದ್ಯೋಗ ಮತ್ತೆ ಮಾರ್ಜಿನ್ ಮನಿ ಈ ತರ ಇದೆ. ಇಲ್ಲಿ ಏನಂತ ಹೇಳಿದ್ರೆ 50,000 ರೂಪಾಯಿ ಶ್ರಮಶಕ್ತಿಯಲ್ಲಿ 50,000 ರೂಪಾಯಿ ಇಲಾಖೆಯಿಂದ ನಿಮಗೆ ಸಾಲ ಸೌಲಭ್ಯ ಮಂಜೂರಾಗ್ತದೆ. ಅದರಲ್ಲಿ 25,000 ರೂಪಾಯಿ ಸಹಾಯಧನ ಮತ್ತು 25,000 ರೂಪಾಯಿಯನ್ನು ನೀವು ಇಲಾಖೆಗೆ ನಿಗಮಕ್ಕೆ ರಿಪೇಮೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ಯಾವ ತರ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಿಮ್ಮ ಆದಾಯ ಪ್ರಮಾಣ ಪತ್ರ 81,000 ಒಳಗಡೆ ಇರಬೇಕು. ನಿಮ್ಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ರೇಷನ್ ಕಾರ್ಡ್ ಪ್ರತಿ ಇರಬೇಕು. ನೆಕ್ಸ್ಟ್ ಜಾಮೀನುದಾರರು, ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಗೊಂದು ಜಾಮೀನುದಾರರು ಕೊಡಬೇಕು. ಅವರದ್ದು ಕೂಡ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ರೇಷನ್ ಕಾರ್ಡ್ ಪ್ರೊವೈಡ್ ಮಾಡಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಜಿಲ್ಲಾ ಕಚೇರಿಗೆ ಸಲ್ಲಿಸಬೇಕಾಗ್ತದೆ. ಜಿಲ್ಲಾ ಕಚೇರಿಯಿಂದ ನೇರವಾಗಿ ಸ್ಥಳೀಯ ಶಾಸಕರಿಗೆ ಹೋಗ್ತದೆ. ಅಲ್ಲಿ ಸ್ಥಳೀಯ ಶಾಸಕರು ಏನು ಶಿಫಾರಸು ಮಾಡಿದಂತಹ 50 ಫಲಾನುಭವಿಗಳಿಗೆ, ಒಂದು ಕ್ಷೇತ್ರದ 50 ಫಲಾನುಭವಿಗಳಿಗೆ ಮಾತ್ರ ಆಯ್ಕೆ ಆಗ್ತದೆ. ಇದು ಸ್ವಾವಲಂಬನೆ ಮತ್ತು ಮಾರ್ಜಿನ್ ಮನಿ. ಇದು ಕೂಡ ಹಾಗೆ ಮಾರ್ಜಿನ್ ಮನಿ ಕೂಡ ಈಗ ನಿಮಗೆ ಸ್ವಉದ್ಯೋಗದಲ್ಲಿ 5 ಲಕ್ಷದ ಹೊರಗಡೆ ಬ್ಯಾಂಕ್ ಮುಖಾಂತರ ನೀವು ಸಾಲ ಪಡ್ಕೊಳ್ಬೇಕು. ಸಾಲ ಪಡ್ಕೊಳ್ಳುವಾಗ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1,35% ನೀವು ಏನು ಸಾಲ ಪಡ್ಕೊಂಡಿದ್ರೆ ಆ 35% ನಿಮಗೆ ಸಬ್ಸಿಡಿಯಾಗಿ ನಿಗಮದಿಂದ ಸಿಗ್ತದೆ. ಇದು ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಸೇಮ್ ಡಾಕ್ಯುಮೆಂಟ್ ಇರ್ತದೆ. ಈ ಅರ್ಜಿ ಸಲ್ಲಿಸಿ ಇದು ಕೂಡ ಸ್ಥಳೀಯ ಶಾಸಕರ ಶಿಫಾರಸಿಗೆ ಹೋಗ್ತದೆ. ಅಲ್ಲಿ ಏನು ಶಾಸಕರು 50 ಫಲಾನುಭವಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ. 50 ಫಲಾನುಭವಿ ಪ್ರತಿ ವರ್ಷ 55 ಫಲಾನುಭವಿ, ಪ್ರತಿ ಸ್ಕೀಮ್ ಅಲ್ಲಿ ಕೂಡ 50 ಫಲಾನುಭವಿಗಳು ಇರ್ತಾರೆ, ಆಯ್ಕೆ ಮಾಡ್ತಾರೆ. ಇದನ್ನು ನೀವು ಸ್ಯಾಂಕ್ಷನ್ ಆಗ್ತದೆ. ಸ್ಯಾಂಕ್ಷನ್ ಆಗಿ ಅದಕ್ಕೆ ಏನು ಸಬ್ಸಿಡಿ ಇದೆ ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹರಾಗಿರ್ತೀರ. ಇನ್ನು
ಇನ್ನು ನಿಮ್ಗೆ ಯಾವುದು ಟ್ಯಾಕ್ಸಿ ಗೂಡ್ಸ್ ಇದೆ. ಟ್ಯಾಕ್ಸಿ ಗೂಡ್ಸ್ ಕೂಡ 7,50,000 ಒಳಗಿನ ಯಾವುದೇ ಟೂರಿಸ್ಟ್ ಬ್ಯಾಡ್ಜ್ ಹೊಂದಿರುವಂತಹ SLC ಆಗಿರುವಂತಹ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದು. ಈ ಫಲಾನುಭವಿಗಳು 7 ಲಕ್ಷ ಒಳಗಡೆ ಬ್ಯಾಂಕ್ ಮುಖಾಂತರ ಸಾಲ ಪಡಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಪಡ್ಕೊಂಡಿರಬೇಕು. ಸ್ಯಾಂಕ್ಷನ್ ಲೆಟರ್ ಪಡ್ಕೊಂಡು ನೀವು ಅರ್ಜಿ ಸಲ್ಲಿಸಿದಲ್ಲಿ ನಿಮಗೆ 3 ಲಕ್ಷ ರೂಪಾಯಿಯ ಸಬ್ಸಿಡಿ ಕೂಡ ನಿಗಮದಿಂದ ಸಿಗ್ತಾ ಇದೆ. ಇನ್ನು ಯಾರು ಪಶುಸಂಗೋಪನೆ ಮಹಿಳೆಯರಿಗೆ ಪಶುಸಂಗೋಪನೆ ಮಾಡುವಂತಹ ಮಹಿಳೆಯರಿಗೆ 40,000 ರೂಪಾಯಿ ಸಿಗ್ತದೆ. ಈ ಆಯ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಆಯ್ಕೆ ಮಾಡ್ತಾರೆ. ಇಲ್ಲಿ ಒಂದು ಕ್ಷೇತ್ರದಿಂದ 50 ಮಹಿಳೆಯರಿಗೆ ಅವಕಾಶ ಇರ್ತದೆ. ಇಲ್ಲಿ 20,000 ರೂಪಾಯಿ ಸಹಾಯಧನ, 20,000 ರೂಪಾಯಿ ರೀಪೇಮೆಂಟ್ ಮಾಡಬೇಕಾಗ್ತದೆ. ಇದು ಕೂಡ ನೀವು ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮತ್ತು ಜಾಮೀನು ಎಲ್ಲರಿಗೂ ಇದೆ ಡಾಕ್ಯುಮೆಂಟ್ಸ್ ಏನಿರ್ತದೆ ಇಷ್ಟನ್ನು. ಮತ್ತೆ ಪಶು ವೈದ್ಯಾಧಿಕಾರಿಯಿಂದ ಒಂದು ಇನ್ಸೂರೆನ್ಸ್ ಪ್ರತಿಯನ್ನು ಕೂಡ ನೀವು ದಾಖಲೆ ಸಲ್ಲಿಸಬೇಕಾಗ್ತದೆ. ಸಲ್ಲಿಸಿದಲ್ಲಿ ನೀವು ಯಾರು ಫಲಾನುಭವಿ ಆಯ್ಕೆ ಆಗ್ತದೆ ಅವರಿಗೆ 20,000 ಸಬ್ಸಿಡಿ ಮತ್ತು 20,000 ರೂಪಾಯಿ ಸಾಲ ಮಂಜೂರಾಗ್ತದೆ. ಇದು ಇನ್ನು 1 ಎಕರೆಗಿಂತ ಹೆಚ್ಚು 5 ಎಕರೆಗಿಂತ ಕಡಿಮೆ RTC ಇರುವವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಲಕ್ಷದ ಒಳಗಡೆ ಫ್ರೀ ಬೋರ್ವೆಲ್ ಕೊರೆಸಿ ಪಂಪು ವಿದ್ಯುತ್ ಸಂಪರ್ಕ ಎಲ್ಲ ಮಾಡಿ ಪ್ರೊವೈಡ್ ಮಾಡಿ ಫ್ರೀ ಆಗಿ ಸಿಗ್ತದೆ. ಇಲ್ಲಿ ಏನಂತ ಹೇಳಿದ್ರೆ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಮತ್ತು ಜಮೀನ್ದಾರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ. ನೆಕ್ಸ್ಟ್ ಸಣ್ಣ ಹಿಡಿಯುವಳಿ ರೈತ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ ಮತ್ತು ಸಂತಾನ ನಕ್ಷೆ ಕೂಡ ಬೇಕಾಗ್ತದೆ. ಯಾರು ಜಮೀನ್ದಾರರು ಇರ್ತಾರೆ ಅವರ ಸಂತಾನ ಶಕ್ತಿ ಕೂಡ ಬೇಕಾಗ್ತದೆ. ಇಷ್ಟು ಇದ್ದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಬೋರ್ವೆಲ್ ಕೊರೆಸಿ ಪಂಪು ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತದೆ. ಏನಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ 2 ಲಕ್ಷದ ಒಳಗಡೆ ಏನು ವರ್ಕ್ ಆಗ್ತದೆ ಅಷ್ಟನ್ನು ಮಾತ್ರ ಕೊಡುವಂತದ್ದು. ಈಗ ಬೋರ್ವೆಲ್ಗೆ 1 ಲಕ್ಷ ಆದ್ರೆ ಮತ್ತೆ ಇನ್ನೊಂದು 1 ಲಕ್ಷ ಹೊಡಿತದೆ. ಅದು 5,000 ರೂಪಾಯಿ ವಿದ್ಯುತ್ ಸಂಪರ್ಕಕ್ಕೆ ಅಲ್ಲಿ ಡೆಪಾಸಿಟ್ ಇಡಬೇಕಾಗ್ತದೆ. ಮತ್ತೆ ಪಂಪು ಏನು ಅದರಲ್ಲಿ ಸಾಮರ್ಥ್ಯ ಸಿಗ್ತದೆ ಅಷ್ಟು ಮಾತ್ರ ಪ್ರೊವೈಡ್ ಆಗುವಂತದ್ದು. ಇನ್ನು ನಿಮಗೆ 2 ಲಕ್ಷದ ಒಳಗಡೆ ನಿಮ್ಗೆ ಬೋರ್ವೆಲ್ ಆಗ್ಲಿಲ್ಲ, ನಿಮ್ಗೆ ಪಂಪ್ ಸೆಟ್ ಅಥವಾ ಇನ್ನೊಂದು ಖರೀದಿ ಮಾಡ್ಲಿಕ್ಕೆ ಒಂದು 50,000 ರೂಪಾಯಿ ಬೇಕು ಅಂತ ಇದ್ರೆ 50,000 ರೂಪಾಯಿ ಸಾಲದ ರೂಪದಲ್ಲಿ ಪಡ್ಕೊಳ್ಬಹುದು. ನಿಮಗೆ 2 ಲಕ್ಷ ಸಬ್ಸಿಡಿ ಆಗಿರ್ತದೆ, ಒಂದು 50,000 ರೂಪಾಯಿ ಸಾಲದ ಮುಖಾಂತರ ಪಡ್ಕೊಳ್ಬಹುದು. ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಇರುವಂತಹ ಸ್ಕೀಮ್. ಇದರಲ್ಲಿ ಏನಾದರೂ ಆದೇಶದ ಮೇರೆಗೆ ಅದೇ ರೀತಿ ನಮ್ಮ ಪೋಪ್ರ ಅವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಫರ್ನಿಚರ್ಸಲ್ಲಿ ಆಯೋಜಿಸ್ತೀವಿ. ಈ ಸಸಿ ವಿತರಣಾ ಕಾರ್ಯಕ್ರಮ ನಮ್ಮ ಧರ್ಮಗುರುಗಳು ರೆವರೆಂಡ್ ಫಾದರ್ ಡೆನಿಸ್ ವಾರಿಸ್ ನಡೆಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಸಾಂಕೇತಿಕವಾಗಿ ನಮ್ಮ ದಾನಿಗಳಾದ ಶ್ರೀಮಾನ್ ರೆಮಿಲ್ ಒಬ್ಬರವರಿಗೆ ಒಂದು ಗಿಡವನ್ನು ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೀವಿ.